ಮಾತಾಜಿ ಓದಿ. ಆಯ್ತು ಮಾತಾಜಿ. ಭಾವಾರ್ಧ ಶೀಲ ಪ್ರಪಾದ ಜಯವಾಗಲಿ. ಭಾವಾರ್ಥ ಆತ್ಮ ಸಾಕ್ಷಾತ್ಕಾರದಲ್ಲಿ ಅವರವರಿಗಿರುವ ಸ್ಥಾನಕ್ಕೆ ಅನುಗುಣವಾಗಿ ಜೀವಿಗಳಿಗೆ 3 ವಿಧವಾದ ದೃಷ್ಟಿ ಇದೆ. ದೇಹಾತ್ಮವಾದಕ್ಕೆ ಅನುಗುಣವಾಗಿ ದೇಹಗಳ ವೈವಿಧ್ಯ ಗಣನೆಯಿಂದ ಭೇದವು ಕಾಣಿಸುತ್ತದೆ. ಜೀವನ ವಾಸ್ತವವಾಗಿ ಅನೇಕ ಪ್ರಕಾರದ ಭೌತಿಕ ಆಕಾರಗಳ ಮೂಲಕ ಹಾದು ಹೋಗುತ್ತಾನೆ. ಆದರೆ ಶರೀರದಲ್ಲಿ ಎಲ್ಲ ಬದಲಾವಣೆಗಳಾದರೂ ಅವನು ನಿತ್ಯನು. ಅದರಿಂದ ಜೀವಿಗಳನ್ನು ದೇಹಾತ್ಮವಾದದ ಮೂಲಕ ವೀಕ್ಷಿಸಿದಾಗ ಒಂದು ಮತ್ತೊಂದರಿಂದ ಭಿನ್ನವಾಗಿ ಕಾಣುತ್ತದೆ. ಯಕ್ಷರು ತನಗಿಂತ ಭಿನ್ನರು ಅಥವಾ ತನ್ನ ಶತ್ರುಗಳು ಎಂದು ಭಾವಿಸುತ್ತಿದ್ದ ದೇವ ಮಹಾರಾಜನ ದೃಷ್ಟಿಯನ್ನು ಪರಿವರ್ತಿಸಲು ಅವನು ಅಪೇಕ್ಷಿಸಿದನು. ವಾಸ್ತವವಾಗಿ ಯಾವನೂ ಶತ್ರುವಾಗ್ಲಿ ಮಿತ್ರವನಾಗ್ಲಿ ಅಲ್ಲ. ಕರ್ಮಶಾಸನದ ಕೆಳಗೆ ಪ್ರತಿಯೊಬ್ಬನೂ ಬೇರೆ ಬೇರೆ ಪ್ರಕಾರದ ಶರೀರಗಳ ಮೂಲಕ ಹಾದು ಹೋಗುತ್ತಿದ್ದಾನೆ. ಆದರೆ ಆಧ್ಯಾತ್ಮಿಕ ಅಭಿನ್ನತೆಯಲ್ಲಿ ನೆಲೆಗೊಂಡ ಕೂಡಲೇ ಅವನು ಕರ್ಮಶಾಸನ ಲೆಕ್ಕಾಚಾರದಲ್ಲಿ ಯಾವ ಭೇದವನ್ನು ಕಾಣುವುದಿಲ್ಲ. ಬೇರೊಂದು ರೀತಿಯಲ್ಲಿ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ 54ನೇ ಶ್ಲೋಕ ಹೇಳಿರುವಂತೆ ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಶು ಮದ್ಭಕ್ತಿಂ ಲಭತೆ ಪರಾಂ. ಮೊದಲೇ ಮುಕ್ತನಾಗಿರುವ ಬ್ರಹ್ಮನು ಬಾಹ್ಯದೇವತ ಪರಿಗಣನೆಯಿಂದ ಭೇದವನ್ನು ಕಾಣುವುದಿಲ್ಲ. ಅವನು ಎಲ್ಲಾ ಜೀವರನ್ನು ಚೇತನ ಆತ್ಮಗಳಂತೆ ಭಗವಂತ ನಿತ್ಯ ಸೇವಕರಂತೆ ಕಾಣುತ್ತಾನೆ. ಅಂತಹ ದೃಷ್ಟಿಯಿಂದ ನೋಡಲು ಮನುವು ಧ್ರುವ ಮಹಾರಾಜನಿಗೆ ಉಪದೇಶಿಸಿದನು. ವಿಶೇಷವಾಗಿ ಅವನಿಗೆ ಹೀಗೆ ಉಪದೇಶಿಸುವುದಕ್ಕೆ ಯಾಕೆಂದರೆ ಅವನೊಬ್ಬ ದೊಡ್ಡ ಭಕ್ತನಾಗಿದ್ದು ಇತರ ಜೀವಿಗಳನ್ನು ಸಾಧಾರಣ ದೃಷ್ಟಿಯಿಂದ ನೋಡಬಾರದಾಗಿತ್ತು. ಭೌತಿಕ ಪ್ರೀತಿಯಿಂದ ಧ್ರುವ ಮಹಾರಾಜನು ತನ್ನ ತಮ್ಮನನ್ನು ಬಂಧುವಿನಂತೆಯೂ ಯಕ್ಷರನ್ನು ಶತ್ರುಗಳಂತೆಯೂ ಭಾವಿಸಿದನೆಂದು ಮನು ಪರೋಕ್ಷವಾಗಿ ಧ್ರುವ ಮಹಾರಾಜನಿಗೆ ಸೂಚಿಸಿದನು. ಭಗವಂತ ನಿತ್ಯ ಸೇವಕನಂತೆ ತನ್ನ ಮೂಲ ಸ್ಥಾನದಲ್ಲಿ ನೆಲೆಗೊಂಡ ಕೂಡಲೇ ಆ ರೀತಿಯ ಭೇದ ದರ್ಶನವು ಕುಗ್ಗಿ ಹೋಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪ್ರಭುಜಿ ಬಂದ್ರ ಮಾತಾಜಿ? ಕಾಣುದಿಲ್ಲ ನನ್ಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಪ್ರಣಾಮ್ಸ್ ಪ್ರಭುಜಿ. ಸ್ಕ್ರೀನ್ ತೆಗಿಬೇಕಾ ಪ್ರಭುಜಿ? ಅಜ್ಜಿ ಇರ್ಲಿ ನಂದು, ಯಾಕಂದ್ರೆ ಇಲ್ಲಿ ಕಂಪ್ಯೂಟರ್ ಇಂದ ಇವತ್ತೇನೋ ಸಿಗ್ನಲ್ ಇಲ್ಲ. ನಾನು ಮೊಬೈಲ್ ಇಂದಾನೆ ಕ್ಲಾಸ್ ಮಾಡ್ತೀನಿ ನಾನು ಇವತ್ತು. ಓಕೆ ಓಕೆ. ಸೊ ಹಾಗೆ ನೀವು ಒಂದು ಸ್ಕ್ರೀನ್ ತೆಗೆದ್ಬಿಡಿ, ಇಲ್ಲ ಅಂದ್ರೆ ತೊಂದರೆ ಇಲ್ಲ, ತೆಗಿಬಹುದು. ಆಯ್ತು, ಸ್ಟ್ರೋಕ್ ಆಗ್ತಿದ್ದೀರಲ್ಲ, ತೆಗಿಸ್ಬಿಡಿ. ನೋಡಿ ಇಲ್ಲಿ ಯಾರ್ಯಾರು ನಿಮ್ಮ ಭಕ್ತರಲ್ಲಿ ಇದ್ದಾರೆ ಅಂತ. ಶಕುಂತಲಾ ಮಾತಾಜಿ, ಶಕುಂತಲಾ ಮಾತಾಜಿ, ಪ್ರವೀಣ ಮಾತಾಜಿ, ತುಂಬಾ ಖುಷಿ ಆಯ್ತು ಪ್ರಭುಜಿ ಇವ್ರನ್ನೆಲ್ಲ ನೋಡಿ. ನಿನ್ನೆ ಬಂದಿದ್ರು ಪ್ರಭುಜಿ ಮನೆಗೆ ಪ್ರವೀಣ ಮಾತಾಜಿ, ಶಕುಂತಳಾ ಮಾತಾಜಿ. ನೋಡಿ, ನಿಮಗೆ ನೋಡಕ್ಕೆ ಬಾಂಬೆಯಿಂದ ಎಷ್ಟು ದೂರದಿಂದ ಬಂದಿದ್ದಾರೆ ಮಾತಾಜಿ ನೋಡಿ. ಹೌದು. ಹೌದು. ಓಕೆ, ಸ್ಟಾರ್ಟ್ ಮಾಡೋಣ. ಮೊದ್ಲು ಕಸ ಹೊಡ್ಕೊ, ಚೋಳ್ದು ಮತ್ತೆ ಎಲ್ಲ ಕಡೆ ಬರ್ತಿ. ಸಣ್ಣ ಜೋಳದು ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇವತ್ತಿನ ಶ್ಲೋಕ
4ನೇ ಸ್ಕಂದ 11ನೇ ಅಧ್ಯಾಯ ಸ್ವಯಂಭೂಮನು ಧ್ರುವ ಮಹಾರಾಜರಿಗೆ ಉಪದೇಶಿಸುವುದು. ಶ್ಲೋಕ 30. ತ್ವಂ ಪ್ರತ್ಯಗಾತ್ಮನಿ ತದಾ ಭಗವತ್ಯನಂತ ಆನಂದ ಮಾತ್ರ ಉಪಪನ್ನ ಸಮಸ್ತ ಶಕ್ತೌ ಭಕ್ತಿಂ ವಿಧಾಯ ಪರಮಾಂ ಶನಕೈರ್ ಅವಿದ್ಯಾ ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಂ ಇತಿ ಪ್ರರೂಢಂ. ಅನುವಾದ ಓದಿ ಮಾತಾಡಿ, ಯಾರಾದ್ರೂ ಓದಿ ಒಂದು ಅನುವಾದ ಕನ್ನಡದಲ್ಲಿ. ಓದ್ಲೇ ಪ್ರಭುಜಿ? ಓಕೆ, ನೀವು ಶೇರ್ ಮಾಡಿ, ಓದಿ ಮಾತಾಡಿ. ನನ್ನ ಪ್ರಿಯ ಧ್ರುವನೇ, ಅದರಿಂದ ದಯವಿಟ್ಟು ಅಕ್ಷಬ್ರಹ್ಮನಾದ ಪರಮಪುರುಷನ ಕಡೆಗೆ ನಿನ್ನ ಗಮನವನ್ನು ತಿರುಗಿಸು. ನಿನ್ನ ಮೂಲಸ್ಥಾನದಿಂದ ದೇವೋತ್ತಮ ಪರಮಪುರುಷನನ್ನು ಎದುರಿಗೆ ನೋಡು. ಹಾಗೆ ಆತ್ಮ ಸಾಕ್ಷಾತ್ಕಾರದಿಂದ ನೀನು ಭೌತಿಕ ಭೇದವೆಲ್ಲ ಕೇವಲ ಕ್ಷಣಿಕ ಎಂದು ಕಂಡುಕೊಳ್ಳುವೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಸ್ವಯಂಭೂಮನು ತನ್ನ ಮೊಮ್ಮಗ ಧ್ರುವ ಮಹಾರಾಜನು ಕಾರಣಗಳು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈಗ ನೀನು ಆಧ್ಯಾತ್ಮಿಕ ನೆಲೆಗೆ ಏರ್ಬೇಕು. ಆಧ್ಯಾತ್ಮಿಕ ನೆಲೆಗೆ ಏರ್ಬೇಕು. ಆಕ್ಚುಲಿ ಇವ್ರು ಇದ್ದಾರೆ ಶರಣಾಗತ ಆತ್ಮ, ಏನೇನು ಕೇಳಿ ಶರಣಾಗತ ಆತ್ಮ. ಅದು ತಾತ್ಕಾಲಿಕವಾಗಿ ಒಂದು ಸನ್ನಿವೇಶದ ಪ್ರಭಾವದಲ್ಲೋ ಸ್ವಲ್ಪನೋ ಇಲ್ಲ ಭಗವಂತ ಇಚ್ಛೆ ಕೊನೆಗೆ. ಸೊ ಅವರು ಆ ರೀತಿ ಅಷ್ಟು ಅಕ್ರಮ ಭಾವದಿಂದ ಅವರು ಎಲ್ಲ ಯಕ್ಷರನ್ನು ಕೊಲ್ಲೋ ಇದರಲ್ಲಿ ಈಗ ಬಂದು ನಿಲ್ಲಿಸ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನೀನು ಏನ್ ಮಾಡು, ಈಗ ಮನಸ್ಸನ್ನು ಭಗವಂತನ ಪರಮಪುರುಷನ ಮೇಲೆ ಇಡು. ಸೊ ಅದ ಇಟ್ರೆ ಅವಾಗ ನೀನು ನಿನ್ನ ಮೂಲ ಸಹಜ ಸ್ಥಿತಿ ಏನ್ ಕೃಷ್ಣ ಪ್ರಜ್ಞೆಯನ್ನು ಪಡಿತೀಯ. ಸೊ ಅವರು ಅದ ಪಡೆದ ಮೇಲೆ ಆಗ ನಿನಗೆ ಇದು ಭೌತಿಕ ನೆಲೆ ಅಂದ್ರೆ ನಮ್ಗೆ ಅಹಂ ಮಮೇತಿ, ನಾನು ನನ್ನದು, ಮಮಾಹಂ ಇತಿ ಪ್ರಾರೂಢಂ ಅಂತ ಹೇಳ್ತಾ ಇದ್ದಾರೆ. ಗ್ರಂಥಿಂ ವಿಭೇತ್ಸ್ಯಸಿ ಮಮಾಹಂ ಇತಿ ಪ್ರಾರೂಢಂ. ಇದು ಭೌತಿಕ ಜಗತ್ತಿನ ನಮ್ಮ ಇದು ರೋಗ, ಈ ರೋಗದ ಲಕ್ಷಣ. ಇದು ದೇಹಕ್ಕೆ ನಾವು ಗುರುತಿಸ್ಕೊಳ್ತೇವೆ, ಮತ್ತೆ ದೇಹದ ಸಂಬಂಧದಲ್ಲಿರೋ ವಸ್ತುವನ್ನು ನನ್ನದು ಅಂತ ನಾವು ಭಾವಿಸ್ತೇವೆ. ಇದು ತುಂಬಾ ಆಳವಾಗಿ ನಮ್ಮಲ್ಲಿ ಇದು ಇದೆ. ಸೊ ಅದಕ್ಕೆ ಇಲ್ಲಿ ಶಿಲ ಪ್ರಭುಪಾದರ ಭಾವಾರ್ಥದಲ್ಲಿ ಪ್ರಾರಂಭಿಸ್ತಾರೆ, ಮುಕ್ತ ಪುರುಷನು 3 ದೃಷ್ಟಿಗಳು ಅಂತ ಹೇಳ್ತಾರೆ. ಸೊ ಮುಕ್ತ ಪುರುಷನಿಗೆ 3 ದೃಷ್ಟಿಗಳು, ಮೂರು ರೀತಿಯ ದೃಷ್ಟಿ ಅಂದ್ರೆ ಏನ್ 3 ರೀತಿಯ ದೃಷ್ಟಿ ಮುಕ್ತ ಪುರುಷನಿಗೆ? ಓಕೆ, ಇವತ್ತು ಓದಿದ್ 29 ಅಲ್ಲ ಶ್ಲೋಕ? ಸಾರಿ ಓಕೆ, 29. 29 ಮತ್ತೆ ಯಾವ್ದು ಮಾತಾಜಿ ಓದಿಸಿದ್ದು? 29 ಅಲ್ಲ? 29 ಪ್ರಭುಜಿ. 29, ಸಾರಿ. 29. 33. ಓದಿ ಆಗಿದೆ ಪ್ರಭುಜಿ. ನೀವು ಓದಿದ ಅನುವಾದ ನೆಕ್ಸ್ಟ್ ಶ್ಲೋಕನೂ ಹಾಗೆ ಅದೇ ಇದು ಕಂಟಿನ್ಯೂ ಆಗುತ್ತೆ. ಓಕೆ, ನೆಕ್ಸ್ಟ್ ಇರ್ಲಿ. ಸೊ ಈ ಶ್ಲೋಕದಲ್ಲಿ ಇದ್ದದ್ದು ಭಗವಂತನ ಹತ್ರ ಮನಸ್ಸನ್ನು ಇಡಬೇಕು, ಅದರಿಂದ ನಮ್ಮ ಮೂಲ ಸ್ಥಿತಿಯನ್ನು ಪಡ್ಕೊಳ್ಬಹುದು. ಮತ್ತೆ ಆ ಒಂದು ಆಧ್ಯಾತ್ಮಿಕ ನೆಲೆಯಿಂದ ನಮಗೆ ಭೌತಿಕ ಇದರಲ್ಲಿ ವ್ಯತ್ಯಾಸ ಕಾಣೋದಿಲ್ಲ. ಭೌತಿಕ ನೆಲೆ ವ್ಯತ್ಯಾಸ ಕಾಣುತ್ತೆ, ಯಾಕಂದ್ರೆ ನಾವು ರಾಜಸ ತಾಮಸ ಸತ್ವಗುಣದಲ್ಲಿದ್ದೇವೆ. ಸೊ ಇದು ವ್ಯತ್ಯಾಸ ಕಾಣುತ್ತೆ. ಆದ್ರೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇದು ಕಾಣೋದಿಲ್ಲ. ಆಧ್ಯಾತ್ಮಿಕ 3 ರೀತಿಯ ದೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಅವರವರ ಹಂತದಲ್ಲಿ 3 ರೀತಿಯ ದೃಷ್ಟಿ ಅಂದ್ರೆ, ಒಂದು ಬ್ರಹ್ಮ ದೃಷ್ಟಿ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಂತ. ಸೊ ನಾವು ಬ್ರಹ್ಮನ ಹಂತದಲ್ಲಿದ್ರೆ ನಾವು ಆಗ ನೋಡ್ಬೋದು, ಎಲ್ಲವೂ ಕೂಡ ಕೃಷ್ಣನ ಅಂಶ ಅಂತ ನೋಡ್ಬೋದು. ಇಲ್ಲಾಂದ್ರೆ ಬ್ರಹ್ಮನ ಅಟ್ಲೀಸ್ಟ್ ಬ್ರಹ್ಮದ ಆತ್ಮದ ಜ್ಞಾನ ಸ್ವಲ್ಪ ಇರ್ಬೋದು. ಪರಮಾತ್ಮ ದೃಷ್ಟಿ ಸಿಕ್ಕರೆ ಯೋಗಿಗಳು ನೋಡಿದಾಗೆ ಅವ್ರಿಗೆ ಎಲ್ಲೆಲ್ಲೂ ಭಗವಂತ ಪರಮಾತ್ಮನಾಗಿದೆ. ಆದ್ರೆ ಅವ್ರು ಶುದ್ಧ ಭಕ್ತರಾಗ್ಬಿಟ್ರೆ ಭಗವಾನ್ ದೃಷ್ಟಿ, ಭಗವಾನ್ ಅಂದ್ರೆ ಪೂರ್ಣ ಪುರುಷೋತ್ತಮ ಕೃಷ್ಣನು, ಅವನು ಈ ವಿಸ್ತರಣೆಗಳಲ್ಲೂ ಇದ್ದಾನೆ, ಮತ್ತೆ ಎಲ್ಲ ಜೀವಿಗಳು ಅವನ ಭಾಗವೇ. ಸೊ ಇದು ಆಧ್ಯಾತ್ಮಿಕ ನೆಲೆಯಲ್ಲಿ ಸಾಕ್ಷಾತ್ಕರಿಸಬೇಕು ಸಿಗುವ 3 ರೀತಿಯ ದೃಷ್ಟಿಗಳು ಅಂತ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ ಮೊದಲಿಗೆ. ಆದ್ರೆ ನಾವು ಆ ನೆಲೆಯಲ್ಲಿ ಇಲ್ಲ, ನಾವು ಯಾವ್ದ್ರಲ್ಲೂ ಇಲ್ಲ. ಈಗ ಬ್ರಹ್ಮನ ಹಂತದಲ್ಲೂ ಇಲ್ಲ, ಪರಮಾತ್ಮನ ಇದು ನೆಲೆಯಲ್ಲಿಲ್ಲ, ಇನ್ನೊಂದು ನೆಲೆ ನಾವಿರೋದು ಭೌತಿಕ ನೆಲೆ. ಈಗ ನಮಗೆ ಇಲ್ಲಿ ಹೇಳ್ತಾರೆ, ಇಲ್ಲಿ ನಮ್ಗೆ ನಾವು ದೇಹದ ದೃಷ್ಟಿ ಇರೋದ್ರಿಂದ ನಾವು ನಾನು ಮನುಷ್ಯನು, ನನಗೆ ಕಾಣೋದು
ಇಲ್ಲಿ ಮನುಷ್ಯ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕಾಣುತ್ತೆ. ಇವರು ನಮ್ಮ ದೇಶದವರು, ಇವರು ನಮ್ಮ ನಾಡಿನವರು, ಇವರು ನಮ್ಮ ಜಾತಿಯವರು, ಇವರು ನಮ್ಮ ಕುಟುಂಬದವರು, ಇದು ಕಾಣುತ್ತೆ ನಮ್ಗೆ. ಯಾಕೆ ನಾವು ಕಾಣಿಸ್ತಾ ಇರೋದೇ ದೇಹದ ದೃಷ್ಟಿ. ನಮಗೆ ಬ್ರಹ್ಮ ದೃಷ್ಟಿ ಇಲ್ಲ, ನಮಗೆ ಪರಮಾತ್ಮ ದೃಷ್ಟಿ ಇಲ್ಲ ಭಗವಾನ್ ದೃಷ್ಟಿ ಇಲ್ಲ. ನಮಗೆ ಭೌತಿಕ ನೆಲೆಯಲ್ಲಿ ದೇಹದ ದೃಷ್ಟಿ ಇದೆ. ಸೊ ಇನ್ನ ಇದು ಹೀಗೆ ಮುಂದುವರಿದು ನಮ್ಗೆ ಇದು ಬೆಕ್ಕು, ಇದು ನಾಯಿ, ಇದು ಹಂದಿ, ಇದು ಹೀಗೆ ನಮ್ಗೆ ಇದು ದೃಷ್ಟಿ ನಮ್ಗೆ ಇದು. ಸೊ ನಮ್ಗೆ ಈ ರೀತಿ ದೃಷ್ಟಿ ಇದೆ ನಮಗೆ. ಸೊ ಒಂದು ನಮ್ಗೆ ಇಷ್ಟ ಆಗುತ್ತೆ, ಒಂದು ಇಷ್ಟ ಆಗೋದೆ, ಒಂದು ನಮಗೆ ಮಿತ್ರರು, ಒಂದು ಶತ್ರು. ಸೊ ನಮ್ಮ ಮನುಷ್ಯ ಲೋಕದಲ್ಲಿ ಹೀಗೆ ನಮ್ಮ ಭಾವನೆ. ಒಬ್ಬರು ನಮಗೆ ಯಾರೋ ಬಂದ್ರೆ ನಮ್ಗೆ ಸ್ವಲ್ಪ ಗೌರವ ಕೊಟ್ಬಿಟ್ರೆ, ಇಲ್ಲ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ನಮ್ಗೆ ಅವ್ರ ಮೇಲೆ ಪ್ರೀತಿ ಬೆಳೆಯುತ್ತೆ. ಇನ್ಯಾರು ಸ್ವಲ್ಪ ಏನಾದ್ರು ನಮ್ಗೆ ಏನಾದ್ರು ಒಂದ್ ಸ್ವಲ್ಪ ಏನೋ ಹೇಳಿದ್ರೆ, ಇಲ್ಲದೇ ಮಾತಾಡಿಲ್ಲ ಅಂದ್ರೆ ಯಾರಾದ್ರು ನಾವು ಏನೋ ಅಹಂಕಾರ ನೋಡಿದ್ರು ಅವರು. ಸೊ ಹೀಗೆ ನಾವು ನಮ್ಮ ಮಿತ್ರ ಶತ್ರು ಅಂತ ನಮ್ಮದೇ ಲೆಕ್ಕಾಚಾರದಲ್ಲಿ ಭೌತಿಕ ದೃಷ್ಟಿ ನಾವು ಬೆಳೆಸ್ಕೊಳ್ತೇವೆ. ಸೊ ಆದರೆ ನಿಜವಾದ ದೃಷ್ಟಿ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ದೃಷ್ಟಿ ಇಲ್ಲಿ ಶ್ಲೋಕ ಪ್ರಭಾವ ಹೇಳ್ತಾರೆ. 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣ ದೃಷ್ಟಿ. ಇಲ್ಲಿ ಬ್ರಾಹ್ಮಣ ಅಲ್ಲ, ಒಬ್ಬ ಕೃಷ್ಣ ಪ್ರಜ್ಞೆ ಇಲ್ಲ ಅಂದ್ರೆ ಬ್ರಹ್ಮದೃಷ್ಟಿ ಪಡೆದ ವ್ಯಕ್ತಿಯ ಇದು ಹೇಳ್ತಾರೆ. ಏನದು ಅದು 4ನೇ ಅಧ್ಯಾಯದಲ್ಲಿ ಎಲ್ಲ ಜೀವಿಗಳು ಒಂದೇ ತರ ಕಾಣುತ್ತೆ. ಎಲ್ಲ ಜೀವಿಗಳು ಎಸ್ ಮಾತಾಜಿ ಹೇಳ್ತಾರೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವಾಚಕ ಸುಪಾಕಿ ಚ ಪಂಡಿತ ಸಮದರ್ಶಿನ. ಏನೋ ಸಂಸ್ಕೃತ ತುಂಬಾ ಕಲ್ತು ಬಿಟ್ಟು ಪಂಡಿತರಾಗ್ಬಿಟ್ರು. ಇಲ್ಲಾಂದ್ರೆ ಇವತ್ತಿನ ಎಜುಕೇಶನ್ ಇದ್ರಲ್ಲಿ ಅವರು ಡಿಗ್ರಿ ಮಾಡಿದ್ರು, ಡಬಲ್ ಡಿಗ್ರಿ ಮಾಡಿದ್ರು, PhD ಮಾಡಿದ್ರು, ಅವ್ರು ಪಂಡಿತವಲ್ಲ. ಪಂಡಿತ ಅಂದ್ರೆ ಭಗವದ್ಗೀತೆ ಕೃಷ್ಣ ಹೇಳೋದು, ಯಾರು ಈ ಸಮದೃಷ್ಟಿಯನ್ನು ಪಡೆದ. ಸೊ ನಾವು ಆ ಒಂದು ಅರ್ಥ ತಗೊಂಡ್ರೆ ನಾವೆಲ್ಲರೂ ಕೂಡ ಮೂರ್ಖರೇ. ನಾವು ಆನೆಲೆ ಕಾಣ್ತಾ ಇಲ್ಲ, ಎಲ್ಲರೂ ಒಂದೇ ಅದಿಯಲ್ಲಿ ಕಾಣ್ತಾರೆ. ನನ್ನವರು ನನ್ನವರಲ್ಲ ಅಂತಾನೆ ಕಾಣ್ತಾರೆ. ಸೊ ಪಂಡಿತ ಅಂದ್ರೆ ಭಗವದ್ಗೀತೆ ಪ್ರಕಾರ ಒಂದು ಅರ್ಥ ಒಂದ್ ಕೊಡೋದು ಸಮದೃಷ್ಟಿ. ಪಂಡಿತ ಸಮದರ್ಶನ. ಯಾಕೆ ಅವ್ರಿಗೆ ದೃಷ್ಟಿ ಇದೆ ಹಾಗೆ ಅಂದ್ರೆ ಅವ್ರು ಹೇಳ್ತಾರೆ, ಒಂದು ಎಲ್ಲರಲ್ಲಿ ಆತ್ಮ ಅದನ್ನು ನೋಡೋ ಒಂದು ಅವ್ರಿಗೆ ಶಕ್ತಿ ಇದೆ. ಅವ್ರಿಗೆ ಇದು ಕೇವಲ ದೇಹ ಅನ್ನೋದು ಒಂದು ಡ್ರೆಸ್. ಇವಾಗ ನಾವೊಬ್ಬರು ಈ ಬಟ್ಟೆಯಲ್ಲಿದ್ದೇನೆ, ನಾನು ಇನ್ನೊಬ್ರು ಬಿಳಿ ಬಟ್ಟೆಯಲ್ಲಿರ್ತೇನೆ, ಇನ್ನೊಬ್ರು ಪ್ಯಾಂಟ್ ಶರ್ಟ್ ಇರ್ತೇವೆ, ಇನ್ನೊಬ್ರು ಸೀರೆ ಉಟ್ಕೊಂಡಿರ್ತಾರೆ, ಇನ್ನೊಬ್ರು ಚೂಡಿದಾರ್ ಉಟ್ಕೊಂಡಿರ್ತಾರೆ. ಈ ತರ ಬಟ್ಟೆ ಇದೆ. ಆ ರೀತಿ ಈ ಮುಕ್ತ ಪುರುಷನಿಗೆ ಅವ್ರಿಗೆ ಇದೆಲ್ಲ ಕೃಷ್ಣ ಅಂಶ, ಅಪ್ಪ ಆತ್ಮ, ಪರಿಶುದ್ಧ ಆತ್ಮ. ಸೊ ಹಾಗಾಗಿ ಅವ್ರಿಗೆ ಸಮದೃಷ್ಟಿ. ಎಷ್ಟರ ಮಟ್ಟಿಗೆ ಸಮದೃಷ್ಟಿ ಅಂದ್ರೆ ಇಲ್ಲಿ ಹೇಳ್ತಾರೆ, ಏನದು ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣಿ ಗವಿಯಸ್ನಿ ಶುನಿಚೈವ ಶ್ವಪಾಕೇಚ. ಒಂದು ಕಡೆ ವಿದ್ಯಾ ವಿನಯ ಸಂಪನ್ಮೂಲ ಬ್ರಾಹ್ಮಣ ಒಬ್ಬ ವ್ಯಕ್ತಿ, ಸಂಪೂರ್ಣ ವೇದದ ಗ್ರಂಥಗಳನ್ನ ಅರ್ಥ ಮಾಡ್ಕೊಂಡು ಅವನು ಎರಡೂ ಇದೆ. ಆ ವ್ಯಕ್ತಿ ವಿದ್ಯೆನೂ ಇದೆ, ವಿನಯ ನೋಡಿ, ಎರಡೂ. ಕೃಷ್ಣ ಹೇಳೋದು ಕೇವಲ ಬ್ರಾಹ್ಮಣ ಅಂದ್ರೆ ವಿದ್ಯೆ ಎಲ್ಲ ಓದಿದೀನಿ, ವೇದಗಳು ತಿಳಿದಿಲ್ಲ, ಜೊತೆಗೆ ಅವನು ವಿನಯವನ್ನು ಬೆಳೆಸಿದ. ವಿನಯ ಅಂದ್ರೆ ಅವನಿಗೆ ಗೊತ್ತು, ಅವನಿಗೆ ನಾನು ಏನೂ ಇಲ್ಲ, ನಾನು ಅವರಿಗೆ ಕೃಷ್ಣನಿಗೆ ನಿಜವಾದ ಬ್ರಾಹ್ಮಣ ಅಂದ್ರೆ ಪಂಡಿತನಂದ್ರೆ ಅವನ್ ಪಂಡಿತನ ಕೂಡ ಅವನ್ಗೆ ನಾನು ತಿಳಿದದ್ದು 0.00000 ಏನು ಒಂದು ಇಲ್ಲ, ಕೊನೆಗೆ ಒಂದಾಗ್ತಿತ್ತು ಚುಕ್ಕಿ. ಸೊ ಅಷ್ಟು ನನಗಿಂತ ತಿಳಿದವರಿದ್ದಾರೆ, ಎಷ್ಟೆಷ್ಟು ಜ್ಞಾನಿಗಳಿದ್ದಾರೆ, ಎಷ್ಟೆಷ್ಟು ಬುದ್ಧಿವಂತರಿದ್ದಾರೆ, ಎಷ್ಟೆಷ್ಟು ಆಧ್ಯಾತ್ಮಿಕವಾಗಿ ಪ್ರಗತಿ ಸಾಧಿಸೋರಿದ್ದಾರೆ, ಎಷ್ಟೆಷ್ಟು ಶುದ್ಧ ಭಕ್ತರಿದ್ದಾರೆ. ಇವ್ರು ಹೇಳ್ತಾರೆ, ಹರಿದಾಸ್ ಠಾಕೂರ್ ಹೇಳ್ತಾರೆ. ಹರಿದಾಸ್ ಠಾಕೂರ್ ಏನ್ ಮಾತು ಹೇಳ್ತಾರೆ, ಯಾರು ಹೇಳೋದು? ಚೈತನ್ಯ ಮಹಾಪ್ರಭು ಕೊನೆಗೆ ದೇಹತ್ಯಾಗ ಮಾಡೋ ಅಲ್ಲ, ಹರಿದಾಸ್ ಠಾಕೂರ್ ದೇಹತ್ಯಾಗ ಮಾಡೋಕೆ ರೆಡಿ ಇರ್ತಾರೆ. ಸೊ ದೇಹತ್ಯಾಗ ಮಾಡೋ ರೆಡಿ ಇದ್ದಾಗ ಚೈತನ್ಯ ಮಹಾಪ್ರಭು ಬರ್ತಾರೆ. ಬಂದು ಏನು ನೀನು ಏನ್ ಮಾಡ್ತಾ ಇದೀಯ, ನನಗೆ ಏನು ರೋಗ ನಿನಗೆ? ಅವರು ಮಲಗೆಲ್ಲೇ ಅವರು ಇದ್ದು ಅವರು ಜಪ ಮಾಡ್ತಾ ಇರ್ತಾರೆ. ಆತರ ವಯಸ್ಸಾಗಿದೆ. 2 ಚೈತನ್ಯ ಮಹಾಪ್ರಭುಗೆ ಆಲ್ಮೋಸ್ಟ್ ಒಂದು 40-50 ವರ್ಷ ಹಿರಿಯರು. ಅವರು ಅದ್ವೈತಾಚಾರ್ಯರಲ್ಲ, ತಂದೆಯ ಸಮಾನ ಅಲ್ಲ, ಒಂದು ಅಜ್ಜರ ಸಮಾನ ಅಂತ ಹೇಳ್ಬೋದು, ಅಷ್ಟು ಹಿರಿಯರು. ಅಷ್ಟು ಮುಂಚಿತವಾಗಿ ಅವರು ಬಂದು ಚೈತನ್ಯ ಸೇವೆ ಮಾಡಿದ್ರು. ಸೊ ಅವ್ರು ಬೇಗನೆ ದೇಹತ್ಯಾಗ ಮಾಡೋ ಮಲ್ಗಿ ಅವರು ಸೊ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಕೇಳ್ತಾರೆ, ಏನು ರೋಗಕ್ಕೆ ಏನ್ ಕಾರಣ? ಮಾತಾಜಿ ಅವ್ರಿಗೆ ಅನುಭವ ಇದೆ. ಇದ್ರೆ ಏನ್ ನೋವಾದ್ರೆ ಮೋಸ್ಟ್ಲಿ ಇದು ತೊಂದರೆ ಇರ್ಬೇಕು, ಆ ತೊಂದರೆ ಗೊತ್ತು. ನೋಡಿದ್ದಾರೆ, ಎಷ್ಟೋ ಪೇಷಂಟ್ಗಳು ನೋಡಿದ್ದಾರೆ, ಹಾಗೆ ಗೊತ್ತಾಗುತ್ತೆ. ಹಾಗೆ ಹರಿದಾಸ್ ಠಾಕೂರ್ ಕೇಳಿದ್ರೆ ಚೈತನ್ಯ ಮಹಾಪ್ರಭು ಹರಿದಾಸ್ ಠಾಕೂರ್ ಹೇಳ್ತಾರೆ, ನನ್ನ ರೋಗ ಏನೂ ಇಲ್ಲ, ನನ್ನ ರೋಗ ಏನು ಅಂದ್ರೆ ನನಗೆ ಜಪ ಕಂಪ್ಲೀಟ್ ಮಾಡೋದು.
ನಾನು ಪ್ರತಿ ದಿವಸ 3 ಲಕ್ಷ ನಮನ ಮಾಡ್ತೇನೆ ಅಂತ ನಾನು ಮಾತು ತೆಗೆದುಕೊಂಡಿದ್ದೇನೆ. ಈಗ ನನಗೆ ಅದು ಮುಗ್ಸಕ್ ಆಗ್ತಾ ಇಲ್ಲ. ಅದೇ ನನ್ನ ರೋಗ. ಸೊ ಚಿತ್ರಮಕ್ಕಳು ಹೇಳ್ತಾರೆ, ನೀನು ಮುಕ್ತ ಪುರುಷನು, ನೀನು ನಿನ್ನ ಜೀವನಾದ್ಯಂತ 3 ಲಕ್ಷವನ್ನು ಹೇಳಿದ್ಯಾ, ಈಗ ಮತ್ತೆ ನೀನ್ ಮಾಡೋ ಅಗತ್ಯ ಏನಿದೆ? ನಾಮಾಚಾರ್ಯ ನೀನು, ಈಗ ಹಾಗೆ ಮಾಡೋ ಅಗತ್ಯ ಇಲ್ಲ. ಸೊ ಎನಿವೆ, ಸೊ ಇದು ಮುಂದುವರಿಯುತ್ತೆ. ಮತ್ತೆ ಹೇಳ್ತಾರೆ, ಭಗವಂತನೇ ನೀವು ಸದ್ಯದಲ್ಲಿ ನೀನು ದೇವರನ್ನು ನಿನ್ನ ಲೀಲೆಗಳನ್ನು ಮುಗಿಸ್ತೀಯ. ಚಿತ್ರಮಕ್ಕಳು ಲೀಲೆಗಳು ಬಂದಿದ್ದು, ಚಿತ್ರಮಕ್ಕಳು ಅವತರಿಸಿದ್ದು, ತನ್ನ ದಿವ್ಯ ಚಟುವಟಿಕೆ ತೋರಿಸಿ ಮತ್ತೆ ನಮಗೆ ಹರೇ ಕೃಷ್ಣ ಮಂತ್ರವನ್ನು ಎಲ್ಲರೂ ಕೊಟ್ಟು ಇದನ್ನ ಸ್ಟಾರ್ಟ್ ಮಾಡೋದು. ಇನಾಗ್ರೇಷನ್ ಕೆಲವು ಸಂಕೀರ್ತನ ಆರಂಭೆ ಭವಿಷ್ಯಾಭಿ ಶಚಿಸುತ್ತ ಕೃಷ್ಣ ಹೇಳಿದ್ರು. ನಾ ಈ ತರ ಕಲಿಯುಗದಲ್ಲಿ ಶಚಿ ಮಗನಾಗಿ ಬಂದು ಸಂಕೀರ್ತನೆಯನ್ನು ಪ್ರಾರಂಭಿಸಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಬರ್ತಾರೆ ಮುಂದೆ ಅವ್ರ ಗೋಸ್ವಾಮಿಗಳಿದ್ದಾರೆ, ಇನ್ನು ಆಚಾರ್ಯರು, ಭಕ್ತಿ ಸಿದ್ಧಾಂತ ಸರಸ್ವತಿ, ಭಕ್ತಿ ನೋಟಗಳು ಬರ್ತಾರೆ, ಪ್ರೋಪಾದರು ಅವ್ರ ಸೇನಾಪತಿ ಕೂಡ ಬರ್ತಾರೆ. ಅವ್ರು ಮಾಡ್ತಾರೆ ಮುಂದೆ. ಹೇಗೆ ಸೃಷ್ಟಿಯಲ್ಲಿ ಹೇಳ್ತಾರೆ, ಸೃಷ್ಟಿಯಲ್ಲಿ ಮಹಾವಿಷ್ಣು ಇದ್ದಾರೆ, ಮಲಗಿ ಇದ್ದಾರೆ, ಸರ್ಗ ಅಲ್ಲಿ ಮೊದಲವರು, ಮತ್ತೆ ವಿಸರ್ಗ ಎಲ್ಲ ಬ್ರಹ್ಮದೇವರಿದ್ದಾರೆ, ಮತ್ತೆ ಬ್ರಹ್ಮದೇವರು ಅವರು ಕೂಡ ನಂತರ ದೇವತೆಗಳಿದ್ದಾರೆ. ಈಗ ನಡೆಯುತ್ತೆ ಸ್ಟಾರ್ಟಿಂಗ್ ಒಂದಿದು ಅಷ್ಟೇ. ಅದೇ ರೀತಿ ಚೈತನ್ಯ ಮಹಾಪ್ರಭು ಸಂಕೀರ್ತನ ಮಾಡೋದು ಅವರು ಆರಂಭಿಸ್ತಾರೆ. ಮತ್ತೆ ಅದನ್ನ ಪ್ರಚಾರ ಮಾಡೋದು ವಿಶ್ವದೇವತೆ ಚೈತನ್ಯ ಮಹಾಪ್ರಭು ಹೇಳಿದ್ದೇನು, ಪೃಥ್ವಿ ಆಚೆ ಚರಗರ ಸರ್ವಪತ್ರ ಪ್ರಚಾರ ಅವ್ರು ಮಾಡಕ್ಕೆ ಇದ್ದಾರೆ. ಅವ್ರು ಶಿಷ್ಯರು ಕಾಯ್ತಾ ಇದ್ದಾರೆ, ಲೈನಲ್ಲಿ ಇದ್ದಾರೆ, ಅವ್ರು ಯಾರು ಕೂಡ ಮಾಡಕ್ಕೆ ಅವ್ರ ಆಜ್ಞೆಯನ್ನು ಪೂರೈಕೆ ಮಾಡ್ಲಿಕ್ಕೆ. ಸೊ ಹರಿದಾಸ್ ಠಾಕೂರರು ಚೈತನ್ಯ ಮಹಾಪ್ರಭು ಇನ್ನ ಆಯ್ತು, ಇನ್ನ ಅವ್ರ ಲೀಲೆ ಆಯ್ತು, ಹೋಗ್ತಾ ಇರೋ ನನ್ನ ಕಾಣಿಸೋದಿಲ್ಲ ನಮ್ಗೆ ಅವ್ರ ಲೀಲೆ. ಅವ್ರ ಮುಂಚೆ ನಾನು ಹೋಗ್ಬೇಕು, ನಾನು ನೋಡಕ್ಕಾಗಲ್ಲ ಭಗವಂತನ ಆ ವಿರಹವನ್ನು ನೋಡಕ್ಕಾಗಲ್ಲ. ಆ ಭಾವನೆ ಮೊದಲೇ ಚೈತನ್ಯ ಅವ್ರಿಗೆ ಹೇಳ್ತಾರೆ, ನಾನು ದೇವತೆ. ಸೊ ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನನ್ನ ಆನಂದವೇ ನಿನ್ನ ಇರೋದೇ ನನ್ನ ಆನಂದ, ನೀನಿರೋದೇ ನಿನ್ನ ಸಂಘದಿಂದ ನನ್ನ ಆನಂದ. ಸೊ ಆಗ ಹರಿದಾಸ್ ಠಾಕೂರ್ ಹೇಳೋದು, ಭಗವಂತನೇ ಚೈತನ್ಯ ಮಹಾಪ್ರಭು ನಿನಗೆ ಸಾವಿರಾರು ಲಕ್ಷಾಂತರ ಕೋಟಿಂತರ ಲೆಕ್ಕವಿಲ್ಲಷ್ಟು ಭಕ್ತರಿದೆ, ಶುದ್ಧ ಭಕ್ತರಿದ್ದಾರೆ. ಅವರೆಲ್ಲ ಎಷ್ಟು ಮೇಲೆ ಮಟ್ಟದಂದ್ರೆ ಅವರ ಕಾಲುಗಳನ್ನು ಅವರ ಇದನ್ನು ನನ್ನ ತಲೆ ಮೇಲೆ ಅಂತ ಶುದ್ಧ ಭಕ್ತರು ಅಂತ ನಾನು ಅವರ ಪಾದಗಳನ್ನು ನಾನು ಕೊಟ್ಟಿದ್ದೆ. ಹರಿದಾಸ್ ಠಾಕೂರರು, ನಾನು 3 ಲಕ್ಷ ಮನವ ಮಾಡ್ತಾ ಇದ್ದೆ, ನಾನು ತುಂಬಾ ದೊಡ್ಡ ಭಕ್ತ, ನಾನು ಪರಮ ಭಕ್ತನು ಅಂತ. ಅದನ್ನ ಲೆಕ್ಕ ಮಾಡೋದಿಲ್ಲ ನಾವು, ಕೀಟ. ಆಕ್ಚುಲಿ ಹಾಗೆ ಹರಿದಾಸ್ ಠಾಕೂರ್ ಭಾವನೆ ಅಂದ್ರೆ, ನಾನು ಹಾಗೆ, ನಾನೊಂದು ಕೀಟ, ನಾನೇನ್ ದೊಡ್ಡ ಈಗ ನಾನು ಕೀಟ. ಸೊ ಅದು ಚೈತನ್ಯ ಅವರು ಹೇಳ್ತಾರ. ಸೊ ಎನಿವೆ, ಆದ್ರೆ ನನಗೆ ಇಚ್ಛೆ ಇದೆ ಏನಂದ್ರೆ, ನಾನು ಇವಾಗ ದೇಹತ್ಯಾಗ ಮಾಡುವಾಗ ಚೈತನ್ಯ ಅವ್ರಿಗೆ ಗೊತ್ತಾಯ್ತು, ಇನ್ನ ದೇಹತ್ಯಾಗ ಮಾಡ್ಬೇಕು, ಆದ್ರೆ ಭಗವಂತನ. ಎನಿವೆ, ಇದು ಸೈಡ್ ಟಾಪಿಕ್. ಮತ್ತೆ ಆ ಲೀಲೆ ಇದೆ, ಅದ್ಭುತ ಲೀಲೆ ಇದೆ. ಹರಿದಾಸ್ ಠಾಕೂರರು ದೇಹತ್ಯಾಗ ಮಾಡುವಾಗ ಚೈತನ್ಯ ಅವರು ಎಲ್ಲ ಭಕ್ತರನ್ನು ಕರ್ಕೊಂಡು ಬಂದು ದೊಡ್ಡ ಸಂಕೀರ್ತನೆಯನ್ನು ಮಾಡ್ತಾ, ಹರಿದಾಸ್ ಠಾಕೂರ್ ಚೈತನ್ಯ ಅವರ ಪಾದಗಳನ್ನ ಅವ್ರ ಹೃದಯ ಇಟ್ಕೊಂಡು ಅದನ್ನ ಸ್ಮರಿಸ್ತಾ ಅವರು ಶ್ರೀಕೃಷ್ಣ ಚೈತನ್ಯ ಅವರು ದೇವರು ಹೇಳ್ತಾರೆ. ಎಲ್ಲರೂ ಆಗ ಇದು ಇಚ್ಛಾಮೃತ್ಯು, ಭೀಷ್ಮ ಪಿತಾಮಹರು ಏನು ಅಲ್ಲಿ ಇಚ್ಛಾಮೃತ್ಯು ಅವರು ಇಚ್ಛಾ ಬಂದಾಗ ಬಿಟ್ರು, ಅದೇ ರೀತಿಯಲ್ಲಿ ಹರಿದಾಸ್ ಠಾಕೂರ್ ಎಲ್ಲ ಭಕ್ತರು ನೋಡಿ. ಅದು ಹರಿದಾಸ್ ಠಾಕೂರರು. ಪಾಯಿಂಟ್ ಇಲ್ಲಿ ಸೈಡ್ ಟಾಪಿಕ್ ಬಂದ ಇದು ವಿದ್ಯಾವಿನಯ ಸಂಪಾದನೆ. ನಿಜವಾದ ಬ್ರಾಹ್ಮಣ ಆತ್ಮಸಂಸ್ಕಾರ ಪಡೆದ ವ್ಯಕ್ತಿ ಅಂದ್ರೆ ವಿದ್ಯೆನೂ ಇದೆ, ವಿನಯನೂ ಇದೆ. ಸೊ ಇಲ್ಲಿ ಸಮದೃಷ್ಟಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಚಾಂಡಾಲ ಅವರು ಒಂದೇ ರೀತಿ ನೋಡ್ತಾರೆ. ಸೊ ಒಂದೇ ರೀತಿ ನೋಡ್ತಾರೆ ಅಂದ್ರೆ, ಅವರು ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣ ಬಂದಾಗ ನಾವು ಒಂದು ರೀತಿ ಮರ್ಯಾದೆ ಕೊಡ್ತೇವೆ, ಚಂಡಾಲ ಬಂದ್ರು ಒಂದ್ ರೀತಿ ಮರ್ಯಾದೆ ಕೊಡ್ತೇವೆ. ಹೇಗೆ ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣ ಈ ರೀತಿ ಬಂದ್ರೆ, ಯಾರಾದ್ರು ನಮ್ಮ ಗುರುಗಳು ಆಚಾರ್ಯ ಬಂದ್ರು, ಗುರು ಮಹಾರಾಜರು ಬಂದ್ರು, ಒಬ್ಬರು ಸನ್ಯಾಸಿಗಳು ಬಂದು ಮಹಾರಾಜರು, ನಾವೇನ್ ಮಾಡ್ತೇವೆ, ಅವ್ರಿಗೆ ಹೋಗಿ ಎಲ್ಲರೂ ಹೋಗಿ ಅಲ್ಲಿ ಎಲ್ಲ ನಾವು ಅವ್ರು ಏರ್ಪೋರ್ಟ್ ಅಲ್ಲಿ ರೈಲ್ವೆ ಸ್ಟೇಷನ್ ಬಂದಾಗ ಅವ್ರಿಗೆ ಸಂಕೀರ್ತನೆ ಮಾಡ್ತೇವೆ, ಅವ್ರಿಗೆ ಹಾರ ಹೊಂದ್ಕೊಂಡು ಹಾಕ್ತೇವೆ. ಮತ್ತೆ ದೇವಸ್ಥಾನ ಬಂದ್ರೆ ಅವ್ರ ಅವಕಾಶ ಕೊಟ್ರೆ ಅವ್ರಿಗೆ ಪಾದಗಳನ್ನ ನಾವು ಕೊಡೋದಿಲ್ಲ, ಎಲ್ಲರೂ ಅವಕಾಶ ಕೊಡೋದಿಲ್ಲ. ಎಷ್ಟೋ ಮಹಾರಾಜರು ಮೊದಲೇ ಹೇಳ್ಬಿಡ್ತಾರೆ ನಮ್ಗೆ, ನಾನು ಇದನ್ನೆಲ್ಲ ಮಾಡೋದಿಲ್ಲ, ನಿಮ್ಮ ದೇವಸ್ಥಾನದಲ್ಲೋ ಇಲ್ಲ ಮನೆಗೆ ಹೋದಾಗ ಅವರು ಅಲೋ ಮಾಡ್ಬೋದು, ಇಲ್ಲ ದೇವಸ್ಥಾನ ಬಂದಾಗ ಇದು ಮಾಡಿದಾಗ ಕೃಷ್ಣನ ಎದುರು ಪ್ರೋಪಾದರು ನನಗೆ ಇದೆಲ್ಲ ಮಾಡ್ಬೇಡಿ ಅಂತ ಕೂಡ ಮೊದಲೇ ನಮ್ಗೆಲ್ಲ ಅವ್ರ ಸೆಕ್ರೆಟರಿ ಹೇಳ್ಬಿಟ್ಟಿರ್ತಾರೆ, ಅವ್ರ ಮಹಾರಾಜರಿಗೆ ತುಂಬಾ ಕೋಪ ಬರುತ್ತೆ ಯಾರು ಮಾಡುವಾಗ. ಆದ್ರೂ ನಾವು ಅಟ್ಲೀಸ್ಟ್ ಅವ್ರಿಗೆ ನಮ್ಮ ಕಡೆಯಿಂದ ಆಗುತ್ತೆ ಇನ್ನೊಂದು ಮಾಡ್ತೇವೆ, ಅವ್ರು ಇದನ್ನ ಬರ ಮಾಡ್ತಿದ್ದಾರೆ. ಇಲ್ಲಾಂದ್ರೆ ದೊಡ್ಡ ಮಹಾರಾಜ ಬಂದಾಗ ಅವ್ರಿಗೆ ಹೂವಿನ ಇದು ಹಾಕ್ತಾ ಅವಕ್ಕೆ ಬರ ಮಾಡ್ತೀವಿ, ಅವ್ರಿಗೆ ನೋಡ್ತೀರಾ ವಿಡಿಯೋಸ್ ಎಲ್ಲ ಅವರೆಲ್ಲ ಹೋದ್ರು. ಸೊ ಅದು ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣ. ಚಂಡಾಲನ ಬಂದ್ರೆ ಅದೇ ರೀತಿ ಮಾಡ್ತೀವ, ಗೌರವ ಇದೆ, ಈ ಸಮಾನವಾದ ದೃಷ್ಟಿ ನೋಡ್ತೀವಿ. ನಾವು ಅವರು ಕೂಡ ಪೂಜೆ ಅವ್ರಿಗೂ ನೀವು ಆರತಿ ಮಾಡೋದಿಲ್ಲ. ಆದ್ರೆ ಸಮದೃಷ್ಟಿ ಇದೆ,
ಇದೆ ಬೆಳೆಸ್ಕೊಳ್ಳೋದಂದ್ರೆ ಆ ವ್ಯಕ್ತಿ ಅಂದ್ರೆ ಅವ್ರ ಗೌರವ ಇದೆ, ಅವರು ಕೂಡ ಆ ವ್ಯಕ್ತಿ ಕೂಡ ಭಗವಂತ ನಾಮ ಹೇಳಿಸೋ ನಾವು ಪ್ರಯತ್ನ ಪಡಬೇಕು. ಅವರು ಕೂಡ ಪ್ರಸಾದವನ್ನು ಕೊಡ್ಬೇಕು ನಾವು. ಸೊ ಹೀಗೆ ಅದು ಅದು ಒಂದೊಂದ್ಸಲ ಚಟುವಟಿಕೆಯಲ್ಲಿ ನೀವೆಲ್ಲ ಒಂದೇ ರೀತಿ ನೋಡ್ತೀರಾ, ಅದನ್ನ ನೋಡಿದ್ರೆ ಭೇದ ಭಾವ ಮಾಡ್ತಾ ಇದ್ದೀರಾ. ಒಬ್ಬ ವ್ಯಕ್ತಿಗೆ ನೋಡಿದ್ರೆ ನೀವು ಆ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್, ನೀವು ಇನ್ನೊಂದು ವ್ಯಕ್ತಿಗೆ ನೋಡಿದ್ರೆ ಈ ತರ ಮಾಡ್ತೀರಾ. ಇಲ್ಲ, ಆ ತರ ಅಲ್ಲ. ಎಲ್ಲರಿಗೂ ಅವರ ಸಂಬಂಧ ರೀತಿಯಲ್ಲಿ ಮಾಡೋದು. ಸಮದೃಷ್ಟಿ ಅರ್ಥ ಮಾಡ್ಕೊಳ್ಳೋದು. ಆ ಶ್ಲೋಕದಲ್ಲೇ ಭಾವಾರ್ಥ ಭಗವದ್ಗೀತೆ ಪ್ರಭುಪಾದರು ಒಳ್ಳೆ ಪ್ರವಚನ ಕೊಟ್ಟಿದ್ದಾರೆ. ಆ ಭಾವಾರ್ಥಗಳು ಎಷ್ಟಿದೆ, ಅರ್ಥ ಗೊತ್ತಿದೆ ಅದೆಲ್ಲ. ಆಮೇಲೆ ಅಲ್ಲಿ ಪ್ರಾಣಿಗಳು ಕೂಡ ಒಂದೇ ರೀತಿ ನೋಡೋದು ಅಂತಿದೆ. ಅಲ್ಲಿ ಆನೆ ಮತ್ತೆ ನಾಯಿ ಎಲ್ಲ ಒಂದೇ. ಸೊ ನಾಯಿ ಒಂದೇ, ನಮಗೆ ಗೋಮಾತೆನೂ ಒಂದೇ. ಗೋಮಾತೆ ನಾವು ಒಳಗೆ ಕರ್ಕೊಂಡ್ ಬರ್ತೇವೆ ದೇವಸ್ಥಾನದಲ್ಲಿ, ಬೇಕಾದ್ರೆ ಭಗವಂತನ ಇದು ಅದು ನಮ್ಗೇನು ಅಭ್ಯಂತರ ಇಲ್ಲ, ಅಲೌಡ್. ಅದಕ್ಕೇನು ನಾವು ಇದು ಮಾಡೋದು ಪಾಪ, ಅದಕ್ಕೆ ಅದು ಮಾರ್ಬಲ್, ಅದಕ್ಕೆ ಸ್ಲಿಪ್ ಆಗುತ್ತೆ, ಅದಕ್ಕೆ ಕರ್ಕೊಂಡ್ ಬರಕಾಗುತ್ತೆ. ಮಗು ಹೋಗಿದಾಗ ಎಷ್ಟು ಕರ್ಕೊಂಡ್ ಬರ್ಬೇಕಾದ್ರೆ ಕರ್ಕೊಂಡ್ ಬಂದು ಅದಕ್ಕೆ ಹೆಸರು ಎಲ್ಲ ಭಕ್ತರು ದೇವ್ರ ಮುಂದೆ ಕೊಡ್ತಾರೆ. ಅಥವಾ ನೆಕ್ಸ್ಟ್ ಮಾಡೋಣ ನಾವು, ಅದೆಲ್ಲ ಮಾಡ್ಬೇಕು. ಭಕ್ತರು ಮಾಡ್ತಾರೆ, ಬೇರೆ ಕೇಂದ್ರಗಳಲ್ಲಿ ಗೋಶಾಲೆ ಇರೋ ಅದೆಲ್ಲ ಮಾಡ್ತಾರೆ. ಸರಿ, ಅದೇ ನಾಯಿ ಅಂದ್ರೆ ನಾವು ಅದರಿಂದ ಓಡ್ತೇವೆ. ನಾವು ಒಂದು ಕೋಲ್ ಇಟ್ಕೊಂಡು ಅದನ್ನ ಬಡಿಯೋದು ಅಂತಲ್ಲ, ಅದೇ ಎದುರಿಸ್ತೇವೆ. ಅದನ್ನೇನು ಸ್ಪೀಡ್ ಆಗಿ ಹೋಗ್ತೇವೆ, ಯಾಕಂದ್ರೆ ಅದು ಮಂದಿರದೊಳಗೆ. ಅದಕ್ಕೆ ಹೊರಗೆ ನಾವು ಬೇಕಾದ್ರೆ ಪ್ರಸಾದ, ಅದು ಕೂಡ ಕೃಷ್ಣ ಭಕ್ತನೇ ಮೂಲ ಸ್ವರೂಪದಲ್ಲಿ ಈಗ ತನ್ನ ಕರ್ಮಾನುಸಾರ ಆಗಿಸಿಕ್ಕಿದೆ, ಅದಕ್ಕೆ ನಾವು ಪ್ರಸಾದ ಕೊಡ್ಬೇಕು. ಸೊ ಹೀಗೆ ಹೇಳ್ತಾರೆ ಕಾಡಿನಲ್ಲಿರೋ ಋಷಿ ಮುನಿಗಳು. ಅವ್ರು ಎಷ್ಟರ ಮಟ್ಟಿಗೆ ಅಂದ್ರೆ, ಅವ್ರು ಸ್ವಲ್ಪ ಪ್ರಸಾದವನ್ನು, ಹೂವನ್ನು ಅವ್ರು ಇಡೋದು ಹುಲಿಗಳು ಬಂದು ತಿಂದು ಹೋಗ್ತಾವೆ ಡೈಲಿ. ಅದಕ್ಕೆ ಅಭ್ಯಾಸ ಆಗ್ಬಿಡುತ್ತೆ. ನನಗೆ ಊಟ ಇದೆ, ಇಲ್ಲಿ ಬಂದ್ರೆ ಇಲ್ಲಿ ಅದು ಬಂದು ಋಷಿ ಮುನಿಗಳು ಆ ರೀತಿ ಅವರು ಭಾವನೆ. ನಮಗೆ ಹುಲಿ ಚಿರತೆ ಏನ್ ನಾವು ಆ ರೀತಿ ಅವರು ಆ ಮಟ್ಟದಲ್ಲಿ. ಆಮೇಲೆ ಒಂದೇ ಲೆವೆಲ್ ಅಂತ ಹೇಳಿ ಯಾರೋ ಹೇಳಿದಂತೆ, ಯಾರೋ ಏನ್ ಮಾಡಿದ್ರಂತೆ, ಒಂದು ಕಲ್ಕಟ್ಟ ಝೂ ಅಲ್ಲಿ ಏನೋ ಇದು ಆಗಿದೆ ಒಂದು ಇನ್ಸಿಡೆಂಟ್. ದುರ್ಗಾ ಪೂಜೆ ಆಗೋ ಸಮಯದಲ್ಲಿ ದುರ್ಗಾದೇವಿಯ ವಾಹನ, ಏನು ವಾಹನ, ಹುಲಿ, ಸಿಂಹ. ಸೊ ಅವ್ರೇನ್ ಮಾಡಿದ್ರಂತೆ, ಯಾವ್ದೋ ಒಂದು ಸಮತೆ ಇದೆ, ಸಮದೃಷ್ಟಿ ನೋಡೋಣ ನಾವಿಲ್ಲ ಆ ನೆಲೆಯಲ್ಲಿ. ಇದೆ ಇನ್ಸ್ಟೆನ್ಸಸ್ ಇದೆ. ಒಂದು ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಒಬ್ಬ ಭಕ್ತರು, ಯಾರು ಅವ್ರ ಹೆಸರು ನೆನಪಾಗಲಿ, ನೆನಪಾದ್ರೆ ಹೇಳ್ಬೋದು. ತುಂಬಾ ದೊಡ್ಡ ಭಕ್ತರು, ಚೈತನ್ಯ ಮಹಾಪ್ರಭು ಸಂಗಡಿಗರು. ಹೇಳ್ತಾರೆ, ಅವರು ಈ ಹುಲಿಗಳು, ಹಾವುಗಳು ಇದೆಲ್ಲ ಏನು ಕ್ರೂರ ಮೃಗಗಳು, ಇದೆಲ್ಲ ಅವ್ರಿಗೆ ನಾವು ನಾಯಿ ಬೆಕ್ಕು ಇಟ್ಕೊಂಡು ಆಟ ಆಡ್ತಾರಲ್ವ ಮನೆಯಲ್ಲಿ, ಆ ರೀತಿ ಅವರು ಅದನ್ನ ಓಡಿಸ್ಕೊಂಡು ಹುಲಿನ ಇದನ್ನ ಹೋಗ್ಬಿಡ್ತಾರೆ, ಕಾಡಿಗೆ ಹೋಗ್ಬಿಡ್ತಾರೆ. 2-3 ದಿವಸ ಇಲ್ಲ, ನೀರಿನೊಳಗೆ ಇದ್ದು ಬಿಡ್ತಾರೆ. ಈ ರೀತಿ ಎಲ್ಲ ಅವ್ರಿಗೆ ಅದೊಂದು ಚಿಕ್ಕ ಇದು ಪೆಟ್ಸ್ ಆಟ ಆಡೋದು. ಇವಾಗ ಇದು ವಿಡಿಯೋಗಳು ನೋಡಿ ನೀವು, ಸಿಂಹ ಎಲ್ಲ ಅದನ್ನ ಬೆಳೆಸಿದ ಇವರು, ಅದ್ರ ಮೇಲೆ ಅವ್ರೇನು ಮಾಡೋದಿಲ್ಲ. ಅವ್ರ ಜೊತೆ ಬಂದು ಅದು ಮುದ್ದು ಆಟ ಆಡುತ್ತೆ. ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ಅದೇನು ಮಾಡೋದಿಲ್ಲ. ಯಾಕಂದ್ರೆ ಅದಕ್ಕೆ ಗೊತ್ತು ಅವ್ರು ಇವರೇ ನನ್ನ ಬೆಳೆಸಿದ್ದು ಅಂತ. ಮೊದಲಿಂದ ಅವ್ರ ಜೊತೆಗೆ ಸ್ನೇಹಿತರಾಗ್ಬಿಟ್ಟಿದ್ದಾರೆ. ಸೊ ಹಾಗೆ ಇದರ ದೊಡ್ಡ ದೊಡ್ಡ ಭಕ್ತರು ಅವ್ರೇನಿದ್ರಲ್ಲ, ಅವರು ಅಭ್ಯಾಸ ಮಾಡೋದು ಬೇಡ. ಅವ್ರು ಸಹಜವಾಗಿ ಅವ್ರಿರೋ ಕೃಷ್ಣ ಪ್ರಜ್ಞೆ ಮಟ್ಟದಿಂದ ಎಲ್ಲ ಜೀವಿಗಳು ಆಕರ್ಷಕರಾಗಿ ಅವ್ರಿಗೇನು. ಈ ಹರಿದಾಸ್ ಠಾಕೂರರೇ ಒಂದು ಇದ್ರಲ್ಲಿ ನಾವು ಕೇಳೋದು, ಆ ಹೆಬ್ಬಾವು ಇತ್ತು ಅವ್ರ ಜೊತೆಗೆ ಇದರಲ್ಲಿ ಇಲ್ಲಿ ಗುಹೆಯಲ್ಲಿ, ಏನು ಮಾಡ್ಲಿಲ್ಲ ಹೆಬ್ಬಾವು ಅವ್ರಿಗೆ. ನಮ್ಮ ಭಕ್ತರಿದ್ದಾರೆ, ನಮಗೆ ಭಯ ಆಗುತ್ತೆ ಯಾವಾಗ್ಲೂ. ಇವ್ರು ಏಕಾಂತವಾಗಿ ಎಷ್ಟೆಷ್ಟೋ ಗಂಟೆಗೆ ಹೋಗ್ತಾರೆ ಬರ್ತಾರೆ. ನನಗೂ ಇಲ್ಲೆಲ್ಲ ಹಾವುಗಳೆಲ್ಲ ಇಲ್ಲ ತಿರುಗ್ತಾ ಇರ್ತವೆ, ಇದೆಲ್ಲ ಸುತ್ತಮುತ್ತು ಎಲ್ಲ ವಿಷ ಹಾವುಗಳೆಲ್ಲ. ಏನ್ ಹಿಂಗೆ ಕೃಷ್ಣ ರಕ್ಷಣೆ ಮಾಡ್ತಾರೆ, ಶುದ್ಧರವರೆಗೆ ಭಗವಂತ ರಕ್ಷಣೆ ಮಾಡ್ತಾನೆ. ಸೊ ಎನಿವೆ, ಈ ತರ ಅವರೆಲ್ಲರಿಗೂ ಕೂಡ ಸಮದ ದೃಷ್ಟಿಯನ್ನು ನೋಡ್ತಾರೆ, ಆ ಭಾವನೆ ಇದೆ. ಯಾಕೆ ಒಂದ್ ಕಡೆ ಒಂದು ರೀಸನ್ ಆಚಾರ್ಯ ಕೊಡೋದು, ಆ ಸಮದೃಷ್ಟಿ ಯಾಕೆ ನೋಡ್ತಾರೆ ಅಂದ್ರೆ, ಕೃಷ್ಣನ ಸಮದೃಷ್ಟಿಯನ್ನು ನೋಡ್ತಾರೆ. ಸಮೋಹಂ ಸರ್ವಭೂತಾನಿ ನಮೇ ದ್ವೇಷ್ಯೋ ಅಸ್ತಿ ನಾ ಪ್ರಿಯ. ಕೃಷ್ಣ ಹೇಳ್ತಾನೆ, ನನಗೆ ಎಲ್ಲರೂ ಕೂಡ ಸಮವೇ. ಅರ್ಜುನ, ನನಗೇನು ಯಾರೊಬ್ರು ದ್ವೇಷ, ದುರ್ಯೋಧನನು ದ್ವೇಷ ಇದೆ, ಅದಕ್ಕೆ ನಾನು ನಿನಗೆ ಪ್ರಚೋದನೆ ಮಾಡ್ತೇನೆ, ಯುದ್ಧ ಮಾಡು, ಕೊಲ್ಲು. ನನಗೆ ಯಾರು ಹತ್ರ ದ್ವೇಷ ಇದೆ. ಅಸ್ತಿನ ಯಾರು ನನಗೆ ಪ್ರಿಯರು. ಅಂದ್ರೆ ಭಗವಂತನು ಸಾಮಾನ್ಯವಾಗಿ ಅವನ ಪರಮಾತ್ಮನ ಸ್ವರೂಪದಲ್ಲಿ ಎಲ್ಲರಿಗೂ ಸಮ. ಅವರವರ ಇಚ್ಛೆಗಳನ್ನ ಪೂರೈಕೆ ಮಾಡ್ತಾನೆ, ಅವರವರ ಕರ್ಮಾನುಸಾರ ಅವರಿಗೆ ಅನುಗ್ರಹಿಸ್ತಾ ಇದ್ದಾನೆ. ಅವನೇನ್ ಯಾರಿಗೆ ಅವನು ಪಕ್ಷಪಾತ ಮಾಡಿ ಇವರಿಗೆ ಒಳ್ಳೆ ಇದು ಕೊಡೋದು, ಒಳ್ಳೆ ಇದು ಇನ್ನೊಬ್ಬರಿಗೆ ಇದು ಮಾಡೋದು, ಕೃಷ್ಣನಿಗೆ ಅದಿಲ್ಲ. ಅದೇ ರೀತಿಯಲ್ಲಿ ಹೇಳ್ತಾರೆ, ಭಕ್ತರು, ಶುದ್ಧ ಭಕ್ತರು, ಅವರು ಕೃಷ್ಣ ಹತ್ತಿರ ಹೋದಷ್ಟು ಆ ಕೃಷ್ಣನ ಗುಣಗಳನ್ನು ಅವ್ರು ಮತ್ತೆ ಪಡಿತಾರೆ, ಕೃಷ್ಣ ಪ್ರಜ್ಞೆಗಳು. ಹಾಗೆ ಅವರು ಕೂಡ ಸಮದೃಷ್ಟಿ ಬೆಳೆಸ್ತಾರೆ. ಕೃಷ್ಣನೇ ಮೂಲವಾಗಿ, ಕೃಷ್ಣನೇ ಎಲ್ಲ ದಿವ್ಯ ಗುಣಗಳು ಕೃಷ್ಣ. ಆದ್ರೆ ಕೃಷ್ಣನ ಹತ್ರ ನಮಗೂ ಕೂಡ ಸ್ವಲ್ಪ ಸಿಗುತ್ತೆ. ಇದು ಸಮದೃಷ್ಟಿ. ಸೊ ಹೇಳ್ತಾ ಇದ್ರೆ, ಸಮದೃಷ್ಟಿ ಧ್ರುವ ಮಹಾರಾಜ, ನೀನು ಈ ನೆಲೆಗೆ ಬಾ.
ಈಗ ಇದು ಏನ್ ನೀನ್ ಮಾಡ್ತಾ ಇದ್ದೀನಿ, ಇವರೆಲ್ಲರೂ ವೈರಿಗಳು, ಶತ್ರುಗಳು ಅಂತ ಯಕ್ಷರನ್ನು ಒಂದೇ ಸಮನೆ ಕೊಂದಾಕೋದತ್ತ ನಿನ್ನ ತಮ್ಮ ಉತ್ತಮ, ನನ್ನ ತಮ್ಮನು ಇವರಿಗೆ ಈ ತರ ಮಾಡ್ಬಿಟ್ರು ಅಂತ. ನಿನ್ನ ತಮ್ಮನೂ ಒಂದೇ ನಿನಗೆ, ಯಕ್ಷರು ಒಂದೇ, ಅವರು ನಿನ್ನ ತಮ್ಮಂದೇನೆ. ಯಾಕೆ ಒಬ್ಬನೇ ನಿನ್ನ ತಮ್ಮ, ನಿನ್ನ ಒಡ ತಂದೆ ಒಟ್ಟಿಗೆ ಅವರನ್ನ ಯಾಕೆ ತಮ್ಮನಿಗೆ? ಆಕ್ಚುಲಿ ಎಲ್ಲ ಜೀವಿಗಳು ಕೂಡ ಕೃಷ್ಣ ಮಕ್ಕಳೇ. ಸರ್ವ ಯೋನೀಶು ಕೌಂತೆಯ ಅಂಬಜ ಪಿತಾ. ಕೃಷ್ಣ ಭಗವದ್ಗೀತೆ ಹೇಳ್ತಾ ಇದ್ದಾನೆ, ನಾನು ಎಲ್ಲರೂ ತಂದೆ ಅಂತ ಹೇಳ್ತೇನೆ. ಹಾಗಿರುವಾಗ ನಮಗೆ ಬೇರೆ ಮನುಷ್ಯರು ನಮ್ಗೆ ಇದ್ರಲ್ವಾ? ಇಲ್ಲಾಂದ್ರೆ ನಮಗೆ ಎಲ್ಲ ನಮಗೆ ಅಣ್ಣ ತಮ್ಮ, ಅಕ್ಕ ತಂಗಿ, ಸಹೋದರ ಸಹೋದರಿ ಎಲ್ಲರೂ ಸೇರಿ ಸಂಬಂಧ. ಕೃಷ್ಣ ಮೂಲಕ ನಮ್ಗೆ ಎಲ್ಲ ಜೀವಿಗಳ ಹತ್ರ, ಮನುಷ್ಯರದ ಸಂಬಂಧ ಇದೆ, ಎಲ್ಲ ಜೀವರಾಶಿಗಳ ಹತ್ರ ಕೂಡ ಸಂಬಂಧ ಅದೇ ರೀತಿ. ಇದು ಬಹಳ ಯಾವ ಮಟ್ಟದಲ್ಲಿ ಇದ್ದಾರೆ ಅವರು, ನಾವು ಯಾವ ಮಟ್ಟದಲ್ಲಿ ಇದ್ದೇವೆ, ಇದು ಆ ಮಟ್ಟದಲ್ಲಿದ್ದೇವೆ. ತುಂಬಾ ದೂರ ಇದೆ ನಮ್ಮ ಪ್ರಯಾಣ, ತುಂಬಾ ದೂರ ಇದೆ. ಏನಿದೆ ಶಿವಪ್ರಭಾತ್ ಇನ್ನೊಂದು ಹೇಳ್ತಾರೆ, ಕೆಲವು ಜನ ಹೇಳ್ತಾರೆ ನಾವು ಸಮದೃಷ್ಟಿಯಾಗಿ ನೋಡ್ಬೇಕು, ಎಲ್ಲವೂ ಒಂದೇ ಅಂತ ನೋಡ್ಬೇಕು, ಎಲ್ಲ ಆತ್ಮ ಅಂತ ನೋಡ್ಬೇಕು, ಏನು ಒಂದೇ ಅದ್ವೈತ ಅಂತ ಹೇಳ್ತಾರೆ. ಆದ್ರೆ ಅವರ ವ್ಯವಹಾರ ನೋಡಿ, ಅವ್ರೇನ್ ಹೇಳ್ತಾರೆ, ನೋಡಿ ಆ ವ್ಯಕ್ತಿ ಅಷ್ಟು ಬಡವ, ನೀವು ನೋಡಿದ್ರೆ ದೇವಸ್ಥಾನದಲ್ಲಿ ಆ ದೇವರನ್ನು ಪೂಜಿಸ್ತಿದ್ದೀರ, ಲಕ್ಷ್ಮೀನಾರಾಯಣ, ಅಲ್ಲೇ ನಾರಾಯಣನಿದ್ದಾನೆ, ಅವರ ಸೇವೆ ಮಾಡಿ, ದರಿದ್ರ ನಾರಾಯಣ ಸೇವೆ ಅಂತ ಹೇಳಿ. ಅವ್ರು ಹೇಳ್ತಾ ಇರೋದು ಇಲ್ಲಿ ನೋಡ್ಬೇಕು, ಈಗ ನೋಡ್ಬೇಕು, ಆದ್ರೆ ನಾರಾಯಣನ ಹೊತ್ತು ದರಿದ್ರ ಆಗುತ್ತೆ. ದರಿದ್ರ ನಾರಾಯಣ ಅಂತ ಪದ ಎಲ್ಲೂ ವೇದಗಳಲ್ಲಿಲ್ಲ. ಆ ದರಿದ್ರ ವ್ಯಕ್ತಿ ಇವಾಗ ಅನುಸಾರವಾಗಿ ದರಿದ್ರನಿದ್ದಾನೆ, ಇನ್ನೊಬ್ಬನು ಶ್ರೀಮಂತನು ಅವನ ಕರ್ಮದಿಂದ ಇದ್ದಾನೆ. ನಾರಾಯಣನ ಹೊತ್ತು ದರಿದ್ರ ಆಗಲ್ಲ. ನಾರಾಯಣನು ವೈಕುಂಠಪತಿ, ಲಕ್ಷ್ಮೀನಾರಾಯಣ. ಸೊ ಅವರು ಈ ದೃಷ್ಟಿ, ಈ ರೀತಿ ಅವರ ಸೇವೆ ಮಾಡಿ, ಇದು ಒಂದೇ ಅದು ಒಂದೇ ಅಂತಲೇ. ಆಮೇಲೆ ಹೇಳ್ತಾರೆ ಶಿವಪ್ರಭುಪಾದ, ಅವ್ರೇನೋ ಈಗ ಹೇಳ್ತಾ ದರಿದ್ರ ನಾರಾಯಣ ಸೇವೆ ಅಂತ ಹೇಳ್ತಾ ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಆಹಾರವನ್ನು ಕೊಡ್ಬೇಕು, ಪ್ರಸಾದವನ್ನು ಕೊಡ್ಬೇಕು, ನಾವು ಮಾಡ್ಬೇಕು. ಅವರು ಪ್ರಸಾದ ಅವ್ರಿಗೆ ಮಾತ್ರ ಗೊತ್ತಿಲ್ಲ, ಅವ್ರಿಗೆ ಕೃಷ್ಣ ಪ್ರಸಾದ, ಎಲ್ಲ ಪ್ರಸಾದ ಒಂದೇ, ಕೃಷ್ಣ ಪ್ರಸಾದನ ಒಂದೇ, ದೇವಿ ಪ್ರಸಾದನ ಒಂದೇ, ನನ್ನ ಪ್ರಸಾದನ ಒಂದೇ, ನನಗೆ ಅರ್ಪಣೆ ಮಾಡಿ. ಹಾಗೆ ಅವರು, ನಾನು ನಾರಾಯಣ ಅಲ್ವಾ. ಅವ್ರಿದ್ದ ಕೆಲವು ಜನ ಅವರು ಸನ್ಯಾಸಿಗಳ ಮಧ್ಯೆ ನಮೋ ನಾರಾಯಣ ನಮೋ ನಾರಾಯಣ ಅಂತ ಅವ್ರು ಹೇಳ್ತಾರೆ. ಅದು ಯಾರು ಆ ನಾರಾಯಣ? ನೀವೇ ನಾರಾಯಣ. ನಮೋ ನಾರಾಯಣ ನಮೋ ನಾರಾಯಣ ಅಂದ್ರೆ ಯಾರು ನಾರಾಯಣ? ನಾನು. ಹಾಗೆ ಅವರು ಗೌರವ ಕೊಟ್ಕೊಂಡು ಅವ್ರಿಗೆ ದರಿದ್ರ ನಾರಾಯಣ ಅಂತ ಒಂದು ಪದ ಸೃಷ್ಟಿ. ಏನದು ಚಿಕನ್ ಅಂದ್ರೆ ಕೋಳಿ. ಸೊ ಅದು ಕೋಳಿ ನಾರಾಯಣ. ಅದು ಎಲ್ಲ ಕಡೆ ನಾರಾಯಣ, ಎಲ್ಲರೂ ನಾರಾಯಣ, ಎಲ್ಲ ನಾರಾಯಣ. ಸೊ ನಿಮ್ಮ ತತ್ವದಲ್ಲಿ ನೀವು ಎಲ್ಲಾನು ಸಮತೆ ಅಂತ ಹೇಳ್ಬಿಟ್ಟು, ಈ ದರಿದ್ರ ನಾರಾಯಣನಿಗೆ ನೀವು ಕೋಳಿ ನಾರಾಯಣನ ಕೊಡಿ, ಮೇಕೆ ನಾರಾಯಣನ ಏನ್ ಮಾಡಿ ಬಲಿ ಕೊಡಿ. ಹಾಗೆ ನಾವೇನ್ ಮಾಡ್ಬೇಕು ಹೇಳ್ಬೇಕು ಅವ್ರಿಗೆ, ನೀವು ಕೂಡ ನಾರಾಯಣ, ನಿಮ್ಮನ್ನು ನಾನು ತ್ಯಾಗ ಮಾಡಿ ಬಲಿ ಕೊಟ್ಟು ನಿಮ್ಮನ್ನು ತಿನ್ನಿಸ್ತೇನೆ, ನಿಮಗೆ ನೀವು ಆಹಾರ ಬೇಯಿಸಿ ಅದು ತಿನ್ಸೋಣ ದರಿದ್ರ ನಾರಾಯಣ. ಒಪ್ಕೊಳ್ತೀವ ನಾವೇನಾದ್ರು ನಮ್ಮ ತತ್ವದಲ್ಲಿ ಹೆಂಗೆ ನಾವು ಅದನ್ನ ಮಿಸ್ಯೂಸ್ ಮಾಡ್ತೇವೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ನಮ್ಮ ಒಂದು ಸ್ವಾರ್ಥಕ್ಕೆ ತತ್ವವನ್ನು, ಅದು ಒಂದರಿ ದೃಷ್ಟಿ ಎಲ್ಲ ಒಂದೇ ಅಂತ ಹೇಳ್ತೇವೆ, ಇನ್ನೊಂದು ದೃಷ್ಟಿಯಲ್ಲಿ ನೋಡಿ ನಾವು ಈ ತರ ಪ್ರಾಣಿ ಹಿಂಸೆಯನ್ನು ಮಾಡ್ತಾ ಇದ್ದೀವಿ. ಇದು ಕೂಡ ನಮ್ಗೆ ದೃಷ್ಟಿ ಇಲ್ಲ ನಮಗೆ, ಇದು ಸರಿ ಇದು ತಪ್ಪು ಅಂತ ನಮ್ಗೆ. ನಾವಿಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿ ನಾವು ಇಲ್ಲಿ ತಮಗುಣದಲ್ಲಿದ್ದೇವೆ. ಈ ರೀತಿ ಇನ್ನೊಂದು ಜೀವಿಯನ್ನು ತಿನ್ನೋದಾಗ್ಲಿ, ಅದಕ್ಕೆ ನೋವು ಕೊಡೋದಾಗ್ಲಿ, ಹಿಂಸೆ ಕೊಡೋದಾಗ್ಲಿ, ಅದು ನಮ್ಮ ಆಹಾರ ಅಂತ ಭಾವಿಸೋದಾಗ್ಲಿ, ಜೀವಸ್ಯ ಜೀವನವಿದೆ, ಆದ್ರೆ ನಾವು ಮನುಷ್ಯನಾಗಿ ನಮಗೆ ಇದು ಆಹಾರನ ನಮಗೆ ಕೃಷ್ಣನಿಗೆ ಅರ್ಪಣೆ ಮಾಡಿ ನಾವು ಕೃಷ್ಣನ ಪ್ರಸಾದವನ್ನು ಸ್ವೀಕರಿಸ್ಬೇಕು. ಅದು ಕೂಡ ನಮಗೆ ಕೊಟ್ಟಿದ್ದಾರೆ, ನಿರ್ದಿಷ್ಟವಾದ ತರಕಾರಿ ಪದಾರ್ಥಗಳನ್ನು ಕೊಟ್ಟಿದ್ದಾರೆ, ಅದನ್ನೇ ಸೇರಿಸ್ಬೇಕು. ಸೊ ಇದು ಸಮದೃಷ್ಟಿ ಅಲ್ಲ, ಇದು ಸುಮ್ಮನೆ ಇದು ಬೊಗಳೆ, ಇದೆಲ್ಲ ಇದು ನಮ್ಗೆ ದಾರಿ ತಪ್ಪಿಸುವಂತ. ಸೊ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಧ್ರುವ ಮಹಾರಾಜರು ಈ ಮಟ್ಟಕ್ಕೆ ಏರ್ಬೇಕು. ಈಗ ಹೇಗೆ ಏರೋದು ಮಟ್ಟಕ್ಕೆ? ಏನೋ ನೀವು ಯಾವ್ದೋ ಯೋಗಾಭ್ಯಾಸ ಮಾಡಿದ್ರೋ, ಯಾವ್ದೋನ ಮಂತ್ರಗಳು ಹೇಳಿದ್ರೋ, ಯಾವ್ದೋ ಪುಸ್ತಕಗಳು ಓದಿದ್ರೋ, ಅದರಿಂದ ಕಲಿಯುಗದಲ್ಲಿ ನಮಗೆ ಚೈತನ್ಯ ಮಹಾಪ್ರಭು ತುಂಬಾ ಸುಲಭವಾಗಿ ಕೊಟ್ಟಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಇದು ನಾಮದಿಂದ, ಹರಿನಾಮದಿಂದ ನಾವು ಕ್ರಮವಾಗಿ ನಾವು ಈ ದಿವ್ಯ ನೆಲೆಗೆ ಏರ್ಬೋದು. ಆಮೇಲೆ ಕೃಷ್ಣ ಕೃಪೆಯಿಂದ ಸ್ವಲ್ಪ ದೃಷ್ಟಿ ನಮ್ಗೆ ಅವಾಗ ಎಲ್ಲರೂ ಒಂದೇ. ನಾವು ಹೇಳ್ತೇವೆ, ಹೇಳಿದ ತಕ್ಷಣವೇ ನಮ್ಗೆ ದೃಷ್ಟಿ ಇಲ್ಲ ನಮಗೆ ಅಷ್ಟೇ. ಸೊ ದೃಷ್ಟಿ ಬರ್ಬೇಕು ಅಂದ್ರೆ ನಾವು ಸಾಧನೆ ಮಾಡಬೇಕು, ಕೃಷ್ಣ ಕೃಪೆ ಬೇಕು ನಮಗೆ. ಈ ದಾಮೋದರ ಇದ್ರಲ್ಲಿ ನಾವು ಹೇಳ್ತಾರಲ್ಲ, 2 ತಾಯಿ ಯಶೋದೆ ಕಟ್ತಾ ಇದ್ರು, ಎಷ್ಟು ಕಟ್ಟಿದ್ರು ಕೂಡ ಕೃಷ್ಣನಿಗೆ 2 ಇಂಚು ಕಡಿಮೆ, 2 ಅಂಗುಲ ಕಡಿಮೆ. ಏನದು 2 ಇದು ಅಂದ್ರೆ
ನೂತನ ಪ್ರಯತ್ನ. ಸೊ ಅಲ್ಲಿ ಒಂದು ನಾವು ಪ್ರಯತ್ನ ಆಗ್ಬೇಕು, ಇನ್ನೊಂದು ಕೃಷ್ಣ ಕೃಪೆ ಆಗ್ಬೇಕು, ಎರಡೂ ಕೂಡ ಆಗ್ಬೇಕು. ನಮ್ಮ ಕೃಷ್ಣ ಕೃಪೆ ಕೊಡ್ತಾನೆ, ಕೃಷ್ಣ ತುಂಬಾ ಕರುಣಾಮಯ, ಯಾವ್ದು ಕೃಷ್ಣ ಕರುಣಾಮಯ, ಕೃಷ್ಣ ಕೃಪೆ ಕೊಡ್ತಾನೆ, ಖಂಡಿತವಾಗಿ ಕೊಡ್ತಾನೆ. ಆದ್ರೆ ಅದಕ್ಕೆ ನಾನು ಪ್ರಯತ್ನ ಪಡ್ಬೇಕು. ನಾನು ಏನು ನಿರ್ದಿಷ್ಟವಾಗಿ ಆಚಾರ್ಯ ಸರಸಭಾಕ ಆಚಾರ್ಯರು, ನಮ್ಮ ಗುರುಗಳು, ಹಿರಿಯ ವೈಷ್ಣವರು, ಸೊ ಅವರ ಆಶ್ರಯದಲ್ಲಿ ಹೇಗೆ ಮಾಡ್ಬೇಕು ಭಕ್ತಿ ಸೇವೆಯನ್ನು ನಾನು ಮಾಡ್ಕೊಂಡು ಹೋಗ್ಬೇಕು. ನನ್ನ ಪ್ರಯತ್ನ ನಾನು ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಬೆಟ್ಟದ್ದು ಕೃಷ್ಣ ಕೊಟ್ರೆ ನನಗೆ ಆ ದೃಷ್ಟಿ ಸಿಗ್ಬೋದು, ಇಲ್ಲಾಂದ್ರೆ ಇಲ್ಲ. ಕೃಷ್ಣ ನಮಗೆ ನಾವು ಮಾಡಿದ್ದೆ ಸಾಧನೆ, ನಾವು ಮಾಡಿದ್ದೆ ಇದಕ್ಕಿಂತ ಕೃಷ್ಣ ಹೆಚ್ಚು ಕಡೆ ಕೊಡ್ತಾನೆ. ಯಾವಾಗಲೂ ಕೂಡ ನಮಗೆ ಅರ್ಹತೆಗಿದ್ದರೆ ಹೆಚ್ಚೇ ಅವ್ನ ಅನುಗ್ರಹ ಇರ್ತಾರೆ. ಆಲ್ರೆಡಿ ಭಗವಂತ ರೆಡಿ ಇದ್ದಾನೆ. ನಾವು ಒಂದ್ ಹೆಜ್ಜೆ ತೆಗೆದು ಅವನು 100 ಹೆಜ್ಜೆ ಓಡಿ ಬರ್ತಾನೆ. ದಾಮೋದರ ರಾಶಿಯಲ್ಲಿ ಹೇಳೋದು, ಕೊನೆಗೆ ಯಶೋದೆ ತಾಯಿ ಯಶೋದೆ ಅಷ್ಟು ಪರಿಶ್ರಮ ಮಾಡಿ ಅವ್ರು ಇದಾದ್ಮೇಲೆ ಆಯಾಸ ಆದ್ಮೇಲೆ ಕೃಷ್ಣನು ಓಕೆ, ಸೊ ತಾಯಿಗೆ ತುಂಬಾ ಆಯಾಸ ಆಗಿದೆ, ನನ್ನ ಕಟ್ಟೆ ಹಾಕ್ಲಿ, ಮತ್ತೆ ಅವ್ರ ತಾಯಿ ಕಟ್ಟೆ ಹಾಕ್ತಾರೆ. ಹೀಗೆ ಸೊ ನಮ್ಗೆ ಧ್ರುವ ಮಹಾರಾಜರು ಅವರ ಅಜ್ಜ ಸ್ವಯಂಭೂಮನು, ಸೊ ನೀನ್ ಈ ತರ ಭಾವಿಸ್ಬೇಡ, ನೀನು ಆ ನೆಲೆಗೆ ಬಾ, ನೀನು ಆ ನೆಲೆಗೆ ಬಾ. ಸೊ ನನಗೆ ತಿಳಿದಷ್ಟು ಹೇಳ್ದೆ. ಯಾರಾದ್ರೂ ಏನಾದ್ರು ಇದ್ರ ಬಗ್ಗೆ ಹೇಳ್ತೀರಾ? ಯುದ್ಧ ನಿಲ್ಸ್ತಾರೆ ಈಗ. ಅಷ್ಟೇ ಯುದ್ಧ ನಿಲ್ಸಿ ಅಷ್ಟೇ ಅಲ್ಲಿ ಹೇಳ್ತಾರೆ, ನೀನು ಕುಬೇರನಿಗೆ ನೀನು ಕ್ಷಮೆ ಕೇಳ್ಬೇಕು. ಮುಂದೆ ಶ್ಲೋಕದಲ್ಲಿ ಅವ್ರ ಅಜ್ಜನೇ ಹೇಳ್ತಾರೆ, ಇದರಿಂದ ಕುಬೇರನಿಗೆ ಶಿವನಿಗೆ ತುಂಬಾ ಹತ್ತಿರ. ಸೊ ಹಾಗೆ ಅವ್ರ ಹತ್ತಿರ ಅಂದ್ರೆ ನೀನು ಅವ್ರಿಗೂ ನೋವು ಮಾಡಿಸಿದಾಗೆ ನೀನು ಓಕೆ, ನೀನು ರಾಜನಾಗಿ ಮಹಾರಾಜನಿಗೆ ತಮ್ಮನಿಗೆ ಇದಾಯ್ತು ಅಂತ ಮಾಡಿದೆ. ಆದ್ರೆ ಇವಾಗ ಅವ್ರ ವಂಶವನ್ನು ನಾಶ ಮಾಡೋದ್ರಿಂದ ಕುಬೇರನಿಗೂ ಕೂಡ ನೀನು ಅಸಂತೃಪ್ತಿ ಆಗ್ತಾ ಇದೆ, ಶಿವನಿಗೂ ಅಸಂತೃಪ್ತಿ ಆಗ್ತಾ ಇದೆ. ನೀನು ಅವರಿಗೆ ಕ್ಷಮೆ ಕೇಳ್ಬೇಕು ಅಂದ್ರೆ ಆಕ್ಚುಲಿ ನಾವ್ ಯಾವಾಗಲೂ ಅಪರಾಧ ಆಗುತ್ತೆ ಜೀವನದಲ್ಲಿ. ಒಂದ್ಸಲ ನಾವು ಭಕ್ತರ ಸಂಘದಲ್ಲಿ ಹೋಗಿದ್ರೆ, ಭಕ್ತರ ಸಂಘದ ದೂರದಲ್ಲೋ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಅವ್ರು ಕೇಳಿ ಇವ್ರು ಕೇಳಿ ನಾವು ಮನಸ್ಸಲ್ಲಿ ಹೇಳ್ತೇವೆ, ಏನೋ ಇದು ದೃಷ್ಟಿ ಇದಾಗುತ್ತೆ, ಒಬ್ಬರ ಮೇಲೆ ಇರೋ ಮರ್ಯಾದೆ ಗೌರವನೋ ಇಲ್ಲ ನಾವು ತಪ್ಪ ಅರ್ಥ ಮಾಡ್ಕೊಳ್ತೇವೆ. ಇದಾಗತ್ತೆ, ಇದು ತಪ್ಪು ಆಗೋದಿಲ್ಲ ಅಂತ. ಅದ್ರ ನಂತರ ನಾವು ಇದನ್ನ ಸರಿಪಡಿಸೋದ್ರೆ ನಾವು ಆ ವೈಷ್ಣವರ ಹತ್ರ ಹೋಗಿ ನಾವು ಕ್ಷಮೆ ಕೇಳಿ ನಾವು ನನ್ಗೆ ಗೊತ್ತಿಲ್ಲದೆ ನಂದು ಆಗೋಯ್ತದೆ, ಅದೇ ಗೊತ್ತಿದ್ದು ನಾನು ಈ ತರ ಮಾಡಿದೆ ಅಂತ ನನ್ಗೆ ಗೊತ್ತಿಲ್ಲದೆ ನಂದು ಅಪರಾಧ ಆಯ್ತು, ದಯವಿಟ್ಟು ನಾನು ಕ್ಷಮಿಸಿ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ. ಅವರು ಅಷ್ಟು ಕರುಣಾಮಯಿಗಳು. ಸೊ ನಮ್ಗಿದ್ದ ಹಿರಿಯ ಭಕ್ತರು ಯಾವಾಗ್ಲೂ ಕೂಡ ಕರುಣಾಮಯಿನೇ. ಅವರು ನಮ್ಗಿದ್ದ ಯಾವಾಗ್ಲೂ ಅವ್ರಿಗೆ ಇನ್ನ ಹೆಚ್ಚು ಆ ಗುಣ ಕೃಷ್ಣನಿಂದ ಪಡೆದಿದ್ದಾರೆ. ತಕ್ಷಣವೇ ಕ್ಷಮಿಸ್ಬಿಡ್ತಾರೆ. ಸೊ ಇದೇನು ಇದಲ್ಲ, ಯಾವಾಗ್ಲೂ ಅಷ್ಟೇ. ಯಾವಾಗ ಹಿರಿಯ ಭಕ್ತರಿಗೆ ಅವ್ರು ಯಾವಾಗ್ಲೂ ಅಧೀನ ಅಷ್ಟೇ. ಏನಾದ್ರೂ ಆತರ ಅಪರಾಧ ಆಯ್ತು ಅಂದ್ರೆ ಹೋಗಿ ಕೇಳಿ, ಏನು ಇಲ್ಲ, ಅದು ಅಷ್ಟೇ, ಅದು ಅಷ್ಟು ಚಿಕ್ಕದದು, ಅದು ತುಂಬಾ ಚಿಕ್ಕದದು. ಸರಿ, ಈ ಪಾಯಿಂಟ್ ಯಾಕೆ ಬಂತಿದ್ದು, ನಾನು ಯಾಕೆ ಪಾಯಿಂಟ್ ಏನ್ ಮಾಡಿದ್ರು ಕುಬೇರ ತಂದ್ರೆ ಇವಾಗ ಧ್ರುವ ಮಹಾರಾಜ ಸ್ಥಾನ ಎಲ್ಲಿದೆ? ಅವ್ರು ಹೇಳ್ಬೋದು, ಕುಬೇರ ಏನ್ ನೀನು ಭೌತಿಕ ಜಗತ್ತಿನ ಮಾಡಿ ನಾರಾಯಣ ಕ್ಷಮೆ ಪಡೆದವನು, ನಿನಗೆ ಯಾಕೆ ಕ್ಷಮೆ ಕೇಳ್ಬೇಕ? ಅವ್ರು ಮೇಲೆ ಸ್ಥಾನದಲ್ಲಿ ಇದ್ರು ಕೂಡ ಧ್ರುವ ಮಹಾರಾಜರ ಸ್ಥಾನ ಮೇಲೆ, ಹಾಗೆ ಆಧ್ಯಾತ್ಮಿಕವಾಗಿ ಅಂತಾರ ನಾವು ನೋಡೋದು ಕೂಡ. ಆದ್ರೆ ಹಿರಿಯರು, ಕುಬೇರನು ಶಿವನಿಗೆ ಮೆಚ್ಚಿಸಿದವರು ಸಾಮಾನ್ಯ ಅಲ್ಲ. ಅವರೆಲ್ಲ ದೊಡ್ಡ ಹಿರಿಯರು. ಇವಾಗ ಹಿರಿಯರು ಯಾರು ಮನುಗೊಂದು ಹೇಳ್ತಾರೆ, ಹಿರಿಯರು ಅಜ್ಜ ಹೇಳ್ತಾ ಇರೋದು, ಅವ್ರ ಮಾತನ್ನು ಅವರು ಕೇಳ್ಬೇಕು. ಅಜ್ಜ ನೋಡಿ ಸ್ವಯಂಭೂಮನು. ಸೊ ಹಾಗೆ ಅವ್ರವ್ರನ್ನ ಮಾತಿಗೆ ಕೊಟ್ಟು ತುಂಬಾ ಪ್ರಾಮಾಣಿಕ ಅವ್ರು ಕೇಳ್ತಾರೆ. ಮತ್ತೆ ಕುಬೇರನಿಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರಿಗೆ ಇಂಥ ದೊಡ್ಡ ವ್ಯಕ್ತಿ ನಾಶ ಮಾಡಿಡೋದಾಗಿತ್ತು, ಭಗವಂತನ ಕೃಪೆ ಅಂತ ಪಡೆದವರು. ಆದ್ರೆ ನಿಜವಾದ ಭಕ್ತರು ಇವರು. ಅವ್ರಿಗೆ ಇದಾಗಿ ಏನ್ ಬೇಕು ನೀವು, ನನ್ನ ಕಡೆಯಿಂದ ಏನ್ ಕೊಡ್ಬೇಕು ಅಂತ ಕೇಳ್ತಾರೆ ಕುಬೇರ. ಇವ್ರು ಹೇಳ್ತಾರೆ, ನನಗೆ ಭೌತಿಕ ಏನು ಬೇಡ, ಮೊದಲು ಹೋಗಿದ್ದು ಬೇಕು ನನಗೆ, ನನ್ನ ತಂದೆ ನನ್ನ ಇವ್ರಿಗಿಂತ ಜಾಸ್ತಿ ದೊಡ್ಡ ಸ್ಥಾನ ಬೇಕು. ಆದ್ರೆ ಹೇಗೆ ಹೇಳ್ತಾರೆ, ನನಗೆ ಏನ್ ಕೇಳ್ತಾರೆ ಅವರು, ನನ್ನ ಭಕ್ತರ ಸಂಘ ಬೇಕು ಅಂತ ಕೇಳ್ತಾರ, ಏನೋ ಕೇಳ್ತಾರೆ ಅನ್ಸುತ್ತೆ, ನೋಡಿ ಅದು ಎಕ್ಸಾಕ್ಟ್ ಆಗಿ ಕೇಳ್ತಾರೆ. ಅವ್ರು ಏನು, ನನ್ನ ಭಕ್ತಿಯಲ್ಲಿ ನೀವು ಅನುಗ್ರಹಿಸಿ ನಾನು ಕೃಷ್ಣ ಶುದ್ಧ ಭಕ್ತಿಯಲ್ಲಿ ಮುಂದುವರಿಸಬೇಕು, ಈ ರೀತಿ. ಅವ್ರು ಇನ್ನೇನು ಅವ್ರಿಗೆ ಲೌಕಿಕವಾಗಿ ಭೌತಿಕವಾಗಿ ಅವ್ರು ಕೇಳೋದು, ಭಕ್ತರ ಸಂಘ ಕೇಳ್ತಾರೆ ಈಗ ಕುಬೇರ. ಸೊ ಶುದ್ಧ ಭಕ್ತರಾದ್ರೂ ಕೂಡ ಅವರು ಬೇರೆ ಭಕ್ತರಿಂದ ಬಹಳ ಜನ ಹೇಳ್ತಾರೆ, ಒಳ್ಳೆ ಒಂದು ಇದಿದೆ, ಪ್ಲೀಸ್ ಪ್ರೇ ಫಾರ್ ಮಿ. ಸ್ವಲ್ಪ ಜನ ಭಕ್ತರು ಆ ರೀತಿ ಒಂದು ಅವ್ರಿಗೆ ಅವ್ರ ಸಂಘದಲ್ಲಿ ಅವ್ರು ಬೆಳೆಸ್ತಾರೆ. ಆ ಟ್ರೈನಿಂಗ್ ಆದ್ರೂ ನಡೆದಿರುತ್ತೆ. ನನಗೆ ಭಗವಂತನಿಗೆ ನನಗೋಸ್ಕರ ಪ್ರಾರ್ಥಿಸಿ. ಸೊ ಇದು ತುಂಬಾ ಒಳ್ಳೆಯ ಒಂದು ಇದನ್ನು ಬೆಳೆಸುತ್ತೆ. ಒಂದು ಭಕ್ತರ ಮಧ್ಯೆ ಕೂಡ ಒಂದು ಒಳ್ಳೆ ಓದವನ್ನು ಬೆಳೆಸುತ್ತೆ. ಓಕೆ, ಇನ್ಯಾರಾದ್ರೂ ಏನಾದ್ರು ಸೇರಿಸ್ಬೇಕು ಏನೋ ಪ್ರಶ್ನೆ ಏನಾದ್ರು ಇದ್ರೆ ಹೇಳ್ಬೋದು, ಇಲ್ಲ ನಿಲ್ಸೋಣ ಇವತ್ತಿಗೆ.
ಏಕಾದಶಿ ಉಪವಾಸ ಬಿಡ್ಲಿಕ್ಕೆ ಹೇಳ್ತಾರೆ ಮಾತಾಜಿ. ಓಕೆ, ಎಸ್ ಮಾತಾಜಿ. 10 ಗಂಟೆನಾ? 10:20? 10:20. ನಾವೆಲ್ಲ ನಿರ್ಜಲ ಮಾಡ್ತಾ ಇಲ್ಲ, ಹಾಗೆ ಆಹಾರ ನೀರ್ ಕುಡಿದ್ವಿ. ಈಗ ನಿರ್ಜಲ ಮಾತಾಜಿ. ಫುಲ್ ಅಂದ್ರೆ ಬರೇ ನೆನೆಲ್ಲ ಫುಲ್ ನಿರ್ಜಲ. ನೀವು ನಿರ್ಜಲ ಫಲಾಹಾರ ತಗೊಂಡು ಇವರು ನಿರ್ಜಲ. ನಮ್ ನೋಡಿ ಇಲ್ಲಿ ಗೌರವಪ್ರಿಯ ಮಾತಾಜಿ, ಇಲ್ಲಿ ಶಾಂತಿ ಮಾತಾಜಿ. ಒಬ್ಬ ನನಗೆ ಆಗೋದಿಲ್ಲ. ಯಾವಾಗೋ ನಿನ್ನೆ ಮಾಡಿದ್ ಎಷ್ಟೋ ಸಮಯದಿಂದ ಅಷ್ಟೇ. ಅವಾಗ 1 ವರ್ಷಕ್ಕೊಮ್ಮೆ ಬರುತ್ತಲ್ಲ ಪಾಂಡವ ನಿರ್ಜಲ ಅಂತ ಕೇಳಿ ಅಷ್ಟೇ. ಅದು ಬಿಟ್ರೆ ಪ್ರತಿ ಏಕಾದಶಿ ದಿವಸ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ರುಚಿ ರುಚಿಯಾಗಿ ಮಾಡ್ತಾರೆ ಅವತ್ತು. ಅದು ತಿನ್ನೋಣ, ಅದು ಟೇಸ್ಟ್ ಮಾಡೋಣ ಅಂತ. ಅದು ಪಾಪ ನೆನ್ನೆ ಇಲ್ಲಿ 200 ಜನ ಭಕ್ತರು, 200 ಜನ ಸ್ಕೂಲ್ ಶಾಲೆಯಿಂದ ಬಂದಿದ್ರು, ಯಾವ್ದೋ ಶಾಲೆಯಿಂದ. ಇವರೆಲ್ಲ ತಯಾರಿ ಮಾಡಿದ ಎಷ್ಟು ಐಟಮ್ ಪಾಪ ಅದೆಲ್ಲ. ಫುಲ್ ಡೇ ಮಾಡಿ ಒಳ್ಳೆ ಮಾಡಿದ್ರು. ಅಷ್ಟೆಲ್ಲ ಮಾಡಿದ್ರು ಅವ್ರಿಗೆ ಶಾಲೆ ಮಕ್ಕಳಿಗೆ ಸಂತೋಷ ಆಯ್ತು, ಆದ್ರೆ ಶಾಲೆಯವರಿಗೆ ಇದಿಲ್ಲ. ಶಾಲೆಯವರಿಗೆ ಇದೇನೋ, ಅಯ್ಯೋ ನಾವು ಹೇಳಿದ್ದು ನೀವು ಅನ್ನ ಸಾಂಬಾರು, ನೀವು ಇದು ಪಾಯಸ ಮಾಡ್ತೀರಾ ಅಂತ. ಇಲ್ಲಿ ನೋಡಿದ್ರೆ ನಮ್ಗೆ ಏನೋ ಮಾಡಿದ್ದೀರಾ ನೀವು ಅಂದ್ರೆ ಏನ್ ಮಾಡ ಹೇಳೋದು. ಎಲ್ಲರನ್ನು ಸಂತೃಪ್ತಿ ಮಾಡಕ್ಕೆ ಆಗಲ್ಲ. ನಮ್ಮ ಕಡೆಯಿಂದ ಏನಂದ್ರೆ ಇದು ಏಕಾದಶಿ ದಿವಸ ಅವರು ದೇವಸ್ಥಾನಕ್ಕೆ ಬಂದ್ರು, 200 ಜನ ಮಕ್ಕಳು ಬಂದ್ರು. ಆ ಏಕಾದಶಿ ದಿವಸ ಅವರು ಭಗವಂತನ ಎದುರು ಸಂಕೀರ್ತನೆ ಮಾಡೋದು, ನಾಮ ಹೇಳಿದ್ರು. ಆಮೇಲೆ ಅವರೆಲ್ಲ ನಮ್ಮ ಪ್ರಭುಜಿ ಎಲ್ಲ ಕುಣಿಸಿದ್ರು ಮಕ್ಕಳನ್ನ. ಸೊ ನಾವು ಅವರಿಗೆ ಕೃಷ್ಣ ಪ್ರಜ್ಞೆಯ ಒಂದು ಚಿಕ್ಕ ಒಂದು ಬೀಜವನ್ನು ಬಿತ್ತಿದ್ದೇವೆ. ನಮ್ಮ ಆಮೇಲೆ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಆ ದಿವಸ, ಏಕಾದಶಿ ಪ್ರಸಾದವೇ. ಮತ್ತೆ ಕೇಳ್ತಾ ಇದ್ದಾರೆ ದೇವಸ್ಥಾನದಲ್ಲಿ ನೀವು ಏನಾದ್ರು ಅನ್ನ ತಯಾರಿ ಮಾಡ್ತೇವೆ ನಾವು. ಯಾರೋ ಜನ ಬಂದಾಗ ಇಮಿಡಿಯೇಟ್ ನಮ್ದು ಸೌಲಭ್ಯ ಇದೆ, ಅನ್ನ ಸಾಂಬಾರ್ ಇರುತ್ತೆ, ರೆಡಿ ಇರುತ್ತೆ, ಮಾಡ್ಬೋದು ನಾವು. ಅದನ್ನ ಏಕಾದಶಿ ಮಾಡಕ್ಕಾಗಲ್ಲ. ನಮ್ಮ ಉಡುಪಿ ಮಠದಲ್ಲೂ ಅದೇ ಕ್ರಿಯೆ ಅವರು ಮಾಡೋದಿಲ್ಲ ಅವರು. ಸೊ ನಾವು ಭಕ್ತರು ವೈಷ್ಣವರು, ನಾವು ಇದನ್ನ ಏಕಾದಶಿ ದಿವಸ ನಾವು ತಿಂದೇ ಇರೋ ನಾವು ಇನ್ನೊಬ್ರಿಗೆ ತಿನ್ಸಕ್ಕಾಗಲ್ಲ. ನಾನು ಹೇಳ್ದೆ. ಸೊ ಮತ್ತೆ ಅವ್ರ ಶಾಲೆಯವರು, ಅವರ ದೇವಸ್ಥಾನ ಇದೆ, ಸೊ ಅವ್ರು ಹೇಳಿದ್ರೆ ನಾವು ಅಲ್ಲೇ ಮಾಡ್ಕೊಳ್ತೀನಿ ಅವ್ರಿಗೆ ಹೇಳಿ. ಮತ್ತೆ ಇಲ್ಲಿ ಇನ್ನ ಮಾಡ್ತಾ ಇದ್ರು ಅವ್ರಿಗೆ ಕಾರ್ಯಕ್ರಮ, ಮಕ್ಕಳಿಗೆ ಇನ್ನ ಇವರು ಕ್ವಿಜ್ ಮಾಡೋ, ಇನ್ನೊಂದು ಕತೆ ಹೇಳೋ ಇದನ್ನ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ಬೇಕು ನಾವು ಅಲ್ಲಿ. ಇಲ್ಲಿ ಒಂದು ಹತ್ರದಲ್ಲೇ ಪಾವಂಜೆ ಹತ್ರ ಶಾಲೆ. ಎಸ್ ಅದೇ ಶಾಲೆ. ಏನ್ ಹೇಳೋದು, ನಮ್ಮ ಧರ್ಮದವರೇ ಜನರು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಒಂದೊಂದ್ಸಲ ನಮ್ಮ ಜೊತೆ ಬೇಸರ ಮಾಡ್ಕೊಳ್ತಾರೆ. ಅದಕ್ಕೆ ಮತ್ತೆ ನಮ್ಮ ಇಷ್ಟು ಹೇಳಿದ್ರು, ತೊಂದರೆ ಇಲ್ಲ, ಇವಾಗ ನಾವು ಆಕ್ಚುಲಿ ತಿಳಿಸ್ಬೇಕಾಗಿತ್ತು ನಮ್ಮ ಕಡೆ ಸ್ವಲ್ಪ ಮಿಸ್ಟೇಕ್ ಇದೆ, ಇಲ್ಲ ಅಂತಲ್ಲ. ಅವ್ರು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಮೊದಲೇ ತಿಳಿಸ್ಬೇಕಿತ್ತು. ನಾವೇನೋ ನಮ್ಮ ಇದರಲ್ಲಿ ತುಂಬಾ ಲೇಟ್ ಆಗಿ ರಿಯಲೈಸ್ ಮಾಡಿದೆ ನಾನು. ಮತ್ತೆ ನಾನು ಕಮ್ಯುನಿಕೇಶನ್ ಮಾಡ್ಲಿಲ್ಲ. ಶಾಲೆಯವ್ರಿಗೆ ಹೇಳ್ಬಿಟ್ಟಿದ್ರು ಮೊದಲೇ, ನಾವು ನಮ್ದು ಕಡೆಯಿಂದ ಚಿಕ್ಕ ಮಕ್ಕಳು, ತುಂಬಾ ಚಿಕ್ಕ ಮಕ್ಕಳು, 3ನೇ ಕ್ಲಾಸ್ ಮಕ್ಕಳು. ಚಿಕ್ಕ ಮಕ್ಕಳು ಅಂದ್ರೆ ಅವ್ರಿಗೆ ಒಂದು ಇಷ್ಟ ಆಗುತ್ತೆ, ಒಂದು ಇಷ್ಟ ಆಗೋದಿಲ್ಲ, ಹಾಗೆಲ್ಲ ಇರುತ್ತೆ. ಹೌದು. ಸರಿ, ಇವಾಗ ಹಾಗೆ ಪ್ರಭು ಹೇಳಿದ್ರು, ಒಂದು ಮೆಸೇಜ್ ಬರೀರಿ ಅವ್ರಿಗೆ ಮಾತಾಡಿ, ಅವ್ರಿಗೆ ಕ್ಷಮೆ ಕೋರಿ ನೆಕ್ಸ್ಟ್ ಮುಂದೆ ನಾವು ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಕೃಷ್ಣ ವಿದ್ಯೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜೈ, ಶ್ರೀಲ ಪ್ರಭುಪಾದ್ ಕೀ ಜೈ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿಯವರಿಗೂ ಹರಿ ಬೋಲ್. ಧನ್ಯವಾದಗಳು ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ವಾ ಪ್ರಭುಜಿ? ನಂದು ಕಂಟಿನ್ಯೂಸ್ ಕೇಳಿಸ್ತಾ ಇಲ್ಲ ಮಾತಾಜಿ. ಇಲ್ಲ, ಕೇಳ್ತಾ ಇದೆ. ಅಲ್ಲ, ಈಗ ಕೇಳ್ತಾ ಇದೆ ಪ್ರಭುಜಿ. ಅಂದ್ರೆ ನನಗೆ ಕಂಪ್ಯೂಟರ್ ಅಲ್ಲಿ ಕ್ಲಾಸ್ ಮಾಡ್ಲಿಲ್ಲ, ಮೂಲಕ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಮಾಡಿದ್ದು ಈಗ ಮೊಬೈಲ್ ಅಲ್ಲೇ ಮಾಡಿದ್ದು. ಅದೇ ಹರೇ ಕೃಷ್ಣ. ಆತರ ಇದ್ರೆ ಮಧ್ಯದಲ್ಲಿ ಇದು ಚಾಟ್ ಬಾಕ್ಸ್ ಇದು ಮಾಡಿ, ಇಲ್ಲಾಂದ್ರೆ ಮತ್ತೆ ಇನ್ನೊಂದಲ್ಲಿ ಏನಾದ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿದ್ರೆ ಬೆಟರ್ ಇರುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಎಲ್ಲ ಟೈಮ್ ಅಷ್ಟು ಮಾಡ್ಕೊಂಡು ಬಂದಿದ್ದೀರಾ, ಇಲ್ಲಿ ಸರಿಯಾಗಿ ಕೇಳೋದಿಲ್ಲ. ಇನ್ನೊಂದಂದ್ರೆ ಅವಾಗ ಬೇರೆ ಯಾರಾದ್ರೂ ಕಂಟಿನ್ಯೂ ಮಾಡ್ಬೋದಿಲ್ಲ. ಅಂದ್ರೆ ಇಲ್ಲಿ ಈ ತರ ಸಿಗ್ನಲ್ಸ್ ಪ್ರಾಬ್ಲಮ್ ಇದ್ದಾಗ ಆ ದಿವಸ ಮತ್ತೆ ಕಟ್ ಆಯ್ತು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ.